ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ, ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ, ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ, ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜಯ, ಶ್ರೀ ಶ್ರೀ ಗೌರನಿತಾಯ್ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀ ಚೈತನ್ಯ ಶಿಕ್ಷಾಮೃತ. ಹರೇ ಕೃಷ್ಣ. ಶ್ರೀ ಮಂಗಳೂರು ಇಸ್ಕಾನ್ ಇವರು ಆಯೋಜಿಸಿದ ಶ್ರೀ ಚೈತನ್ಯ ಶಿಕ್ಷಾಮೃತ ತರಗತಿಗೆ ಸ್ವಾಗತ. ಇವತ್ತು ಅಧ್ಯಾಯ 6 ಮತ್ತು 7 ನಾವು ನೋಡಲಿದ್ದೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ 6ನೇ ಅಧ್ಯಾಯದ ಹೆಸರು ಅವನ ಎಲ್ಲ ರೂಪಗಳು ಒಂದೇ. ಹರೇ ಕೃಷ್ಣ. ಭಕ್ತಿ ಸೇವೆಯಿಂದ ಮಾತ್ರ ಒಬ್ಬ ವ್ಯಕ್ತಿ ಭಗವಂತನನ್ನ, ಆ ಭಗವಂತನ ದಿವ್ಯ ರೂಪವನ್ನ ಅರ್ಥ ಮಾಡಿಕೊಳ್ಳಬಹುದು. ಈಗ ಸ್ಕ್ರೀನ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಕಾಣಿಸ್ತಿದೆ ಮಾತಾಜಿ. ಕಾಣಿಸ್ತಾ ಇದೆಯಲ್ವಾ? ಹರೇ ಕೃಷ್ಣ. ನಾನಿವತ್ತು ಫಿಗರ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಚಿತ್ರ ಇಲ್ಲದಿದ್ರೆ ಅದು ನಿಮ್ಗೆ ಅರ್ಥ ಆಗಲ್ಲ ಅಂತ ಅದನ್ನ ಹಾಕಿದ್ದೇನೆ. ಅದರಿಂದ ನೀವು ಈ ಚಿತ್ರವನ್ನು ಗಮನವಿಟ್ಟು ನೋಡಬೇಕು ನಾನು ಅವೆಲ್ಲ ವಿವರಿಸುವಾಗ. ಹಾಗಾಗಿ ಭಗವಂತನನ್ನ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಭಕ್ತಿ ಸೇವೆಯನ್ನು ಮಾಡಿದಾಗ ಮಾತ್ರ ಭಗವಂತನ ದಿವ್ಯ ಸ್ವರೂಪವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಅತ ಶ್ರೀಕೃಷ್ಣ ನಾಮಾದೀನ ಭವೇತ್ ಗ್ರಾಹ್ಯಮಿಂದ್ರಿಯೈಃ ಸೇವೋನ್ಮುಖೈಃ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಆದ್ಯ. ನಮ್ಮ ಈ ಐಹಿಕ ಇಂದ್ರಿಯಗಳಿಂದ ನಮಗೆ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸೊ ಸೇವೆಯಿಂದ ಮಾತ್ರ ನಾವು ಭಗವಂತನನ್ನ ದಿವ್ಯ ಸ್ವರೂಪ ಭಗವಂತನದ್ದು ಅದನ್ನ ಅರ್ಥ ಮಾಡಿಕೊಳ್ಳಬಹುದು. ಹಾಗಾಗಿ ಈ ಭಗವಂತನ ದಿವ್ಯ ಸ್ವರೂಪ ಎಲ್ಲ ರೀತಿಯಿಂದಲೂ ಪರ್ಫೆಕ್ಟ್, ಪರಿಪೂರ್ಣ. ಸೊ ಆ ಭಗವಂತನ ರೂಪ ಒಂದೇ, ಆದರೆ ಅವನು ಅನಂತವಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಇದನ್ನ ಬ್ರಹ್ಮ ಸಂಹಿತೆಯಲ್ಲಿ 1 ಶ್ಲೋಕ ಹೇಳ್ತಾರೆ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೌ. ಸೊ ಹಾಗಾಗಿ ಈ ಗೋವಿಂದ ಎಂದು ಕರೆಯಲ್ಪಡುವ ಕೃಷ್ಣ ಪರಮಾತ್ಮ ಅವನು ಸಚ್ಚಿದಾನಂದ ವಿಗ್ರಹ ಮತ್ತು ಅವನೇ ಎಲ್ಲದರ ಮೂಲ. ಅವನ ಮೇಲೆ ಬೇರೆ ಯಾವ ಮೂಲವೂ ಇಲ್ಲ. ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯವರಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣನ ಬಗ್ಗೆ, ಅವನ ರೂಪಗಳ ಬಗ್ಗೆ ಬೋಧನೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಈ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಮುಖ್ಯ 3 ರೂಪಗಳಲ್ಲಿ ಅವನು, ಹರೇ ಕೃಷ್ಣ, ಅವನು ಮುಖ್ಯ 3 ರೂಪಗಳಲ್ಲಿ ಅವನು ಪ್ರಕಟಗೊಳಿಸ್ತಾನೆ. ಅಲೌಕಿಕ ರೂಪಗಳು ಮುಖ್ಯ 3 ರೂಪಗಳು. ಒಂದು ಸ್ವಯಂ ರೂಪ, 2ನೇದು ತದೈಕಾತ್ಮ ರೂಪ, 3ನೇದು ಆವೇಶ ರೂಪ. ಇದು ನೋಡಿ, ಇದು ಸ್ವಯಂ ರೂಪ, ಇದು ತದೇಕಾತ್ಮ ರೂಪ, ಆಮೇಲೆ ಆವೇಶ ರೂಪಗಳು ಕೆಳಗಡೆ ಬರುತ್ತೆ. ಸೊ ಹಾಗಾಗಿ ಈ 3 ಮೂಲ ಅಲೌಕಿಕ ರೂಪಗಳು ಭಗವಂತನದು. ಈಗ ಸ್ವಯಂ ರೂಪ ಅಂದ್ರೆ ಏನು ನೋಡೋಣ. ಕೃಷ್ಣನ ಆ ವೈಯಕ್ತಿಕ ರೂಪ ಅದು ಸ್ವಯಂ ರೂಪ, ಅದು ಅವನ ಮೂಲ ರೂಪ. ಇದು ಕೃಷ್ಣನ ಮೂಲ ರೂಪ. ಇದನ್ನೇ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವ ಕಾರಣ ಕಾರಣ. ಅವನು ಕೃಷ್ಣ ಎಲ್ಲ ಕಾರಣಕ್ಕೆ ಕಾರಣ. ಅವನೇ ಎಲ್ಲದರ ಮೂಲ ರೂಪ. ಮತ್ತೆ ಅವನಿಗೆ ಬೇರೆ ಯಾವ ಮೂಲವೂ ಇಲ್ಲ. ಅವನು ಎಲ್ಲ ಕಾರಣಗಳಿಗೂ ಕಾರಣ. ಹಾಗಾಗಿ ಅವನು ಅಸಮೂರ್ಧ್ವ. ಅವನಿಗೆ ಸಮನಾದವರು ಯಾರು ಇಲ್ಲ, ಅವನಿಗೆ ಮೇಲೂ ಕೂಡ ಯಾರು ಇಲ್ಲ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ. 7ನೇ ಅಧ್ಯಾಯ 7ನೇ ಶ್ಲೋಕ.
ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನು ಅವಲಂಬಿಸಿದೆ. ಅಂದ್ರೆ ಕೃಷ್ಣನನ್ನು ಹೇಗೆ ನಾವು ತಿಳ್ಕೊಳ್ಳೋದು ಮೂಲ ರೂಪ ಅಂತಂದ್ರೆ, ಎಲ್ಲ ಒಂದು ನಾವು ಆ ಒಂದು ಆ ಮಣಿ ಸರವನ್ನ ಒಳಗಡೆ ದಾರದಿಂದ ಪೋಣಿಸಿರ್ತಾರೆ. ದಾರ ಕಣ್ಣಿಗೆ ಕಾಣಲ್ಲ, ಆದರೆ ಎಲ್ಲವೂ ದಾರದ ಮೇಲೆ ನಿಂತಿದೆ. ಹಾಗಾಗಿ ದಾರ ಅದು ಮೂಲ. ಸೊ ಇಲ್ಲದಿದ್ದರೆ ಆ ಮಣಿಗಳೆಲ್ಲ ಚೆಲ್ಲಿ ಹೋಗುತ್ತವೆ. ಅದೇ ರೀತಿ ಈ ಭಗವಂತ ಎಲ್ಲದಕ್ಕೂ ಶ್ರೇಷ್ಠವಾದ ಸತ್ಯ ಕೃಷ್ಣ. ಸೊ ಹಾಗಾಗಿ ಅವನೇ ಎಲ್ಲದರ ಮೂಲ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಭಗವಂತ ಹೇಳಿದ್ದಾನೆ 10ನೇ ಅಧ್ಯಾಯದಲ್ಲಿ, ನಾನು ಎಲ್ಲದರ ಮೂಲ, ನನ್ನಿಂದಲೇ ಎಲ್ಲವೂ ಹೊರಹೊಮ್ಮುತ್ತೆ ಅಂತ ಹೇಳಿದ್ದಾನೆ. ಸೊ ಅದನ್ನೆಲ್ಲ ನಾವು ತಿಳ್ಕೊಂಡ್ರೆ ಇದು ಸ್ವಯಂ ರೂಪ ಅಂದ್ರೆ ಏನು ಅಂತ ಅರ್ಥ ಆಗತ್ತೆ ನಮಗೆ. ಈಗ ತದೇಕಾತ್ಮ ರೂಪ, ಇಲ್ಲಿ ತದೇಕಾತ್ಮ ರೂಪ ಅಂದ್ರೆ ಏನು ಅಂತ. ಈ ತದೇಕಾತ್ಮ ರೂಪಕ್ಕೂ ಸ್ವಯಂ ರೂಪಕ್ಕೂ ವ್ಯತ್ಯಾಸ ಏನು ಹೆಚ್ಚಿರುವುದಿಲ್ಲ. ಅಲ್ಲಿ ಸ್ವಯಂ ರೂಪಕ್ಕೆ ಮತ್ತು ತದೇಕಾತ್ಮ ರೂಪಕ್ಕೆ ದೇಹದ ಲಕ್ಷಣಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ, ಮತ್ತು ಚಟುವಟಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇದರಲ್ಲಿ ಒಂದು ತದೇಕಾತ್ಮ ರೂಪದಲ್ಲಿ ಇಲ್ಲಿ 2 ಬಗೆಗಳಿವೆ, ಪ್ರಭಾವ ಮತ್ತು ವಿಭಾವ. ಇಲ್ಲಿ ಉದಾಹರಣೆಗೆ ವೈಭವ, ಈ ವೈಭವ ರೂಪಕ್ಕೆ ಉದಾಹರಣೆ ಬಲರಾಮ. ಇದನ್ನು ನಾವು ಮುಂದೆ ನೋಡ್ತೇವೆ. ಈಗ ಆವೇಶ ರೂಪ ಅಂದ್ರೆ ಏನು ನೋಡೋಣ. ಜೀವಾತ್ಮನಿಗೆ ವಿಶೇಷವಾಗಿ ಕೃಷ್ಣ ಭಗವಂತ ಶಕ್ತಿ ಕೊಟ್ಟಾಗ, ಜ್ಞಾನ ಶಕ್ತಿ ಅಥವಾ ಬೇರೆ ಯಾವುದೇ ಶಕ್ತಿ ಕೊಟ್ಟಾಗ ಅದನ್ನು ಆವೇಶ ರೂಪ ಎಂದು ಕರೆಯುತ್ತಾರೆ. ಸೊ ಹೀಗಾಗಿ ಈ ಆವೇಶ ರೂಪದಲ್ಲಿ ಹೇಗೆ ಕೇಳಿದರೆ, ಆ ಒಬ್ಬ ಯೋಗ್ಯ ವ್ಯಕ್ತಿ, ಯೋಗ್ಯ ಜೀವಿ ತನ್ನನ್ನು ಪ್ರತಿನಿಧಿಸಲಿ ಎಂದು ಕೃಷ್ಣ ಅಧಿಕಾರವನ್ನು ನೀಡಿದಾಗ ಆ ಜೀವಿಯನ್ನು ಆವೇಶ ರೂಪ ಎಂದು ಕರೆಯುತ್ತಾರೆ. ಜೀವಾತ್ಮನಿಗೆ ಅದು ಜೀವತತ್ವ, ಅದಕ್ಕೆ ಶಕ್ತಿ ಕೊಡ್ತಾನೆ ಭಗವಂತ. ಸೊ ಹಾಗಾಗಿ ಇಲ್ಲಿ ಜೀವಾತ್ಮನಿಗೆ ವಿಶೇಷ ಶಕ್ತಿ ಕೊಟ್ಟಾಗ ಅದು ಆವೇಶ ರೂಪ. ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ, ಅಂತ್ಯಲೀಲದಲ್ಲಿ 7.11, ಕೃಷ್ಣ ಶಕ್ತಿ ವಿನಾ ನಾಹೆ ತಾರಾ ಪ್ರವರ್ತನ. ಒಬ್ಬ ಭಕ್ತನಿಗೆ ಭಗವಂತ ವಿಶೇಷ ಶಕ್ತಿ ಕೊಡ್ತಾನೆ. ಸೊ ಕೃಷ್ಣ ಎಂಪವರ್ಸ್ ಹಿಸ್ ಡಿವೋಟೀಸ್. ಆ ವ್ಯಕ್ತಿ ಜಗತ್ತಿನಾದ್ಯಂತ ಹರೇ ಕೃಷ್ಣ ಮಂತ್ರ ಹರಡಲಿಕ್ಕೆ ಸಾಧ್ಯ. ಇದೇ ಆವೇಶ ರೂಪದ ವ್ಯಾಖ್ಯಾನ. ಅಂದ್ರೆ ಭಗವಂತ ಶಕ್ತಿ ಕೊಡ್ತಾನೆ ತನ್ನ ಒಂದು ಇದಕ್ಕೆ, ಅಂದ್ರೆ ಒಬ್ಬ ಜೀವಾತ್ಮನಿಗೆ. ಸೊ ಆಗ ಆ ಜೀವಾತ್ಮ ಆವೇಶ ಅವತಾರ ಆಗ್ತಾನೆ. ಸೊ ಹಾಗಾಗಿ ಇದು ಕೂಡ ಶ್ರೀಕೃಷ್ಣನ ಆ ಒಂದು ಮೂಲ ದಿವ್ಯ ರೂಪಗಳಲ್ಲಿ ಒಂದು ಆವೇಶ ರೂಪ. ಸೊ ಹಾಗಾಗಿ ಶ್ರೀಕೃಷ್ಣ ಭಗವಂತ ಸ್ವಯಂ ರೂಪ, ತದೇಕಾತ್ಮ ರೂಪ ಮತ್ತು ಆವೇಶ ರೂಪ, ಈ ರೀತಿಯ 3 ರೂಪಗಳಲ್ಲಿ ಪ್ರಕಟ ಹೊಂದುತ್ತಾನೆ, ಅಭಿವ್ಯಕ್ತಿ ಮಾಡಿಕೊಳ್ಳುತ್ತಾನೆ. ಈಗ ನಾವು ಸ್ವಯಂ ರೂಪ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದು ಕೃಷ್ಣನ ವೈಯಕ್ತಿಕ ರೂಪ. ಸ್ವಯಂ ರೂಪ ಅಂದ್ರೆ ಇದನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಇಲ್ಲಿ ಕಾಣ್ತಾ ಇದೆ ನೋಡಿ, ಸ್ವಯಂ ರೂಪ. ಇದು ಈ ಸ್ವಯಂ ರೂಪ ಕೃಷ್ಣ, ಇದನ್ನ 2 ಭಾಗಗಳಾಗಿ ಮಾಡಬಹುದು. ಅವು ಸ್ವಯಂ ಪ್ರಕಾಶ ಮತ್ತು ಸ್ವಯಂ ರೂಪ. ಇಲ್ಲಿ ಸ್ವಯಂ ರೂಪ ಮತ್ತು ಸ್ವಯಂ ಪ್ರಕಾಶ. ಕೃಷ್ಣ ಆ ವ್ರಜಭೂಮಿಯಲ್ಲಿ ಆ ವ್ರಜವಾಸಿಗಳ ಜೊತೆ ವೃಂದಾವನದಲ್ಲಿ ಸದಾ ಯಾವ ರೂಪದಲ್ಲಿ ಇರ್ತಾನೆ, ಅದೇ ಈ ರೂಪ. ಸೊ ಹಾಗಾಗಿ ಇದು ವೃಂದಾವನದಲ್ಲಿ ಇರ್ತಕ್ಕಂತಹ ರೂಪ. ಈ ವೈಯಕ್ತಿಕ ರೂಪವನ್ನು ಪ್ರಭಾವ ಹಾಗೂ ವೈಭವ ಎಂದು 2 ಭಾಗಗಳು, ಪ್ರಭಾವ ಮತ್ತು ವೈಭವ ಎಂದು 2 ಭಾಗಗಳಾಗಿ ಮಾಡಲಾಗಿದೆ. ಸ್ವಲ್ಪ ಸ್ಕ್ರೀನ್ ದೊಡ್ಡ ಮಾಡ್ತೇನೆ, ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೋದು.
ಈಗ ಕಾಣುತ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಕಾಣುತ್ತೆ ಮಾತಾಜಿ, ಹಾ, ಕಾಣುತ್ತೆ ಮಾತಾಜಿ. ಈಗ ಕಾಣುತ್ತಲ್ವಾ ಈ ಸ್ವಯಂ ರೂಪ ಹೌದು. ಕೃಷ್ಣ? ಇದು ನಾನು ಹೇಳ್ತಾ ಹೋದಂಗೆ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ನೀವು. ಅಂದ್ರೆ ಇವತ್ತು ನಾನು ಥಿಯರಿ ಇದು ಹಾಕ್ಲಿಲ್ಲ, ಪಾಠ ಹಾಕ್ಲಿಲ್ಲ, ಯಾಕೆಂದ್ರೆ ಚಿತ್ರ ಇಲ್ಲದಿದ್ದರೆ ಅದು ಅರ್ಥ ಆಗಲ್ಲ ಹೇಳಿ ಹಾಕಿದ್ದೇನೆ. ಸೊ ಹಾಗಾಗಿ ಇಲ್ಲಿ ಸ್ವಯಂ, ಇದು ಸ್ವಯಂ ರೂಪ. ಇದು ಎಲ್ಲಿ? ವೃಂದಾವನದಲ್ಲಿ ಕಾಣ್ತಕ್ಕಂತಹ ರೂಪ. ಬ್ರಜಭಾಷೆಗಳ ಜೊತೆ ನಿತ್ಯ ಯಾವ ರೂಪದಲ್ಲಿ ಇರ್ತಾನೋ ಆ ರೂಪ ಇದು. ಈ ಸ್ವಯಂ ರೂಪದಿಂದ ಸ್ವಯಂ ಪ್ರಕಾಶ ಅವನದೇ ಒಂದು ರೂಪ ಇದು, ಸ್ವಯಂ ಪ್ರಕಾಶ. ಈ ಸ್ವಯಂ ಪ್ರಕಾಶದಲ್ಲಿ ಎರಡು ಬಗೆ ಆಗತ್ತೆ. ಅಂದರೆ ಪ್ರಭಾವ ಪ್ರಕಾಶ, ವೈಭವ ಪ್ರಕಾಶ. ಈ ಪ್ರಭಾವ ಪ್ರಕಾಶ ಅಂದ್ರೆ ಏನು ಅಂತಂದ್ರೆ, ಆ ಕೃಷ್ಣ, ಆ ಭಗವಾನ್ ಕೃಷ್ಣ ರಾಸ ನೃತ್ಯ ಮಾಡಿದ. ಅಲ್ಲಿ ಪ್ರತಿ ಒಬ್ಬ ಗೋಪಿಯರ ಜೊತೆಗೂ ಕೂಡ ನರ್ತಿಸಬೇಕು ಹೇಳ ಆಕಾಂಕ್ಷೆಯಿಂದ ವಿವಿಧ ರೂಪಗಳಲ್ಲಿ ಕಂಡ. ಅಂದ್ರೆ ಅಲ್ಲಿ ಎಷ್ಟು ಜನ ಗೋಪಿಯರಿದ್ದಾರೆ, ಅಷ್ಟು ಪ್ರತಿಯೊಬ್ಬ ಗೋಪಿ ಜೊತೆಗೂ ಒಬ್ಬೊಬ್ಬ ಕೃಷ್ಣ ಇರ್ತಿದ್ದ. ಸೊ ಹಾಗಾಗಿ ಇದು ಆ ಒಂದು ಕೃಷ್ಣನ ರೂಪಕ್ಕೆ ಪ್ರಭಾವ ಪ್ರಕಾಶ ರೂಪ ಅಂತ ಹೇಳ್ತಾರೆ. ಅದೇ ತರಹ ಕೃಷ್ಣ ದ್ವಾರಕೆಯಲ್ಲಿ 16,108 ರಾಣಿಯರ ಜೊತೆ ವಿವಾಹವಾದ. ಆ ಪ್ರತಿಯೊಬ್ಬ ರಾಣಿಗೂ ಗಂಡನಾಗಲು 16,108 ರೂಪಗಳಲ್ಲಿ ಕಾಣಿಸಿಕೊಂಡ. ಅಂದ್ರೆ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತ್ಯೇಕ ಕೃಷ್ಣ ಇರ್ತಿದ್ದ, 16,108 ರೂಪ. ಹಾಗಾಗಿ ಇಲ್ಲಿ ನಾವೇನ್ ತಿಳ್ಕೊಬೇಕು ಅಂದ್ರೆ, ಒಮ್ಮೊಮ್ಮೆ ದೊಡ್ಡ ದೊಡ್ಡ ಇದು ಯೋಗಿನವರು ಏನ್ ಮಾಡ್ತಾರೆ ಅಂದ್ರೆ, ಅವರು ಕೂಡ ವಿಸ್ತಾರ ಮಾಡ್ಕೊಳ್ತಾರೆ, ತಮ್ಮ ದೇಹ ಲಕ್ಷಣವನ್ನ ಬಹುಸಂಖ್ಯೆಯಲ್ಲಿ ಮಾಡ್ತಾರೆ. ಅಂದ್ರೆ ಆದರೆ ಅವರು ಯೋಗ ಪದ್ಧತಿಯಿಂದ ಮಾಡ್ಕೊಳ್ತಾರೆ. ಆದ್ರೆ ಕೃಷ್ಣ ಯೋಗದಿಂದ ತನ್ನನ್ನು ಇಲ್ಲಿ ವಿಸ್ತರಿಸಿಕೊಳ್ಳಲಿಲ್ಲ. 16,108 ಆಗಲಿ ಅಥವಾ ಇಲ್ಲಿ ಗೋಪಿಕೆಯರ ಜೊತೆ ರಾಸ ನೃತ್ಯ ಮಾಡುವಾಗ ವಿಸ್ತಾರ ಮಾಡ್ಕೊಂಡಿದ್ದು ಅದು ಕೃಷ್ಣನೇ, ಪ್ರತ್ಯೇಕ ವ್ಯಕ್ತಿಯು ಪ್ರತ್ಯೇಕ ಕೃಷ್ಣನಾಗಿ ಇದನ್ನ ವಿಸ್ತರಿಸಿಕೊಂಡ. ಆಮೇಲೆ ಇಲ್ಲಿ ಯೋಗ ಪ್ರಕ್ರಿಯೆಯಲ್ಲಿ ನಾವು ತಿಳ್ಕೋಬೇಕು, ಸೌಭರಿ ಮುನಿ ಎಂಬ ಋಷಿ ಯೋಗ ಪ್ರಕ್ರಿಯೆಯ ದ್ವಾರ 8 ಬೇರೆ ಬೇರೆ ರೂಪಗಳಾಗಿ ವಿಸ್ತರಿಸಿಕೊಂಡ. ಹಾಗಾದರೆ ಆ ಸೌಭರಿ ಮುನಿ ಅವನ ವಿಸ್ತಾರಕ್ಕೂ ಈ ಕೃಷ್ಣನ ವಿಸ್ತಾರಕ್ಕೂ 16,108 ವಿಸ್ತಾರ ಮಾಡ್ಕೊಂಡ ದ್ವಾರಕೆಯಲ್ಲಿ. ಮತ್ತೆ ರಾಸಲೀಲೆಗಳಲ್ಲಿ ಅವನು ಪ್ರತಿಯೊಬ್ಬ ಗೋಪಿಯ ಜೊತೆಗೂ ಕೂಡ ವಿಸ್ತಾರ ಮಾಡ್ಕೊಂಡ ಪ್ರತ್ಯೇಕ. ಸೊ ಇದರಲ್ಲಿ ವ್ಯತ್ಯಾಸ ಏನು ಕೇಳಿದರೆ, ಅಲ್ಲಿ ಆ ಒಂದು ಯೋಗ ಪ್ರಕ್ರಿಯೆಯಿಂದ ಸೌಭರಿ ಮುನಿ ವಿಸ್ತಾರ ಮಾಡಿಕೊಂಡಿದ್ದು, ಅವನು ಏನಂತಂದ್ರೆ ಒಬ್ಬನೇ ವ್ಯಕ್ತಿಯಾಗಿದ್ದ ಸೌಭರಿ ಮುನಿ, ಅವನು ಒಬ್ಬನೇ 8 ವಿಸ್ತಾರ ಆದ. ಆದ್ರೆ ಇಲ್ಲಿ ಕೃಷ್ಣ ಭಗವಂತ ಅವನ ವಿಸ್ತಾರಗಳು 16,108 ಇದ್ರು ಅದು ಪ್ರತಿಯೊಂದು ಬೇರೆ ಬೇರೆ ಕೃಷ್ಣನೇ. ಆದ್ರೆ ಕೃಷ್ಣನೇ ಅವನು ಬೇರೆ ಬೇರೆ ವ್ಯಕ್ತಿಯಾಗಿದ್ದ. ಸೊ ಹಾಗಾಗಿ ಕೃಷ್ಣನ ಸಂಬಂಧದಲ್ಲಿ ಹೇಳುವುದಾದರೆ, ಅವನು ವಿವಿಧ ರೂಪಗಳಲ್ಲಿ ಅಲ್ಲಿ ಅಭಿವ್ಯಕ್ತನಾದ. ಅವನ ಪ್ರತಿಯೊಂದು ರೂಪವು ಪ್ರತ್ಯೇಕ ವ್ಯಕ್ತಿಯೇ ಆಗಿತ್ತು. ಮತ್ತು ಆ ದ್ವಾರಕೆಯಲ್ಲಿ ನಾರದರು ಕೃಷ್ಣನನ್ನ ನೋಡ್ಲಿಕ್ಕೆ ಹೋದ್ರು, ದ್ವಾರಕೆಗೆ ಹೋಗಿದ್ರು ನಾರದರು. ಇದನ್ನು ನೀವು ಕೃಷ್ಣ ಪುಸ್ತಕದಲ್ಲಿ ಓದಿರಬಹುದು. ಅಲ್ಲಿ ದ್ವಾರಕೆಗೆ ಹೋದಾಗ ಕೃಷ್ಣನನ್ನು ಬೇರೆ ಬೇರೆ ಕಡೆಯಲ್ಲಿ ಕಂಡ್ರು. ಆಗ ತುಂಬಾ ಅವರಿಗೆ ಆಶ್ಚರ್ಯ ಆಯಿತು. ಹೇಗಾಯ್ತು ಕೇಳಿದ್ರೆ, ಅವನು ಒಬ್ಬೊಬ್ಬರ ಮನೆಗೆ ಹೋದಾಗ ಕೃಷ್ಣ 16,108 ರಾಣಿಯರಿದ್ರು, ಅವರುಗಳಿಗೆಲ್ಲ ಪ್ರತ್ಯೇಕ ಮನೆ ಮಾಡಿಕೊಟ್ಟಿದ್ದ ಕೃಷ್ಣ. ಅಂದ್ರೆ ದೊಡ್ಡ ಅರಮನೆಗಳನ್ನು ಮಾಡಿಕೊಟ್ಟಿದ್ದ. ಅಲ್ಲಿ ಒಬ್ಬೊಬ್ಬ ರಾಣಿ ಹತ್ರ ಕೂಡ ಕೃಷ್ಣ ಇರ್ತಾ ಇದ್ದ. ಅಲ್ಲಿ ಒಬ್ಬೊಬ್ಬ ರಾಣಿ ಜೊತೆಗೆ ಇದ್ದಿದ್ರು ಕೂಡ ಅವನನ್ನು ನೋಡಿದಾಗ ನಾರದರಿಗೆ ವಿಸ್ಮಯೋ ವಿಸ್ಮಯ. ಯಾಕೆ ನಾರದರಿಗೆ ವಿಸ್ಮಯ ಆಯಿತು ಅಂತಂದ್ರೆ, ಆ ಯೋಗಿಯೊಬ್ಬನ ದೇಹದ ವಿಸ್ತರಣೆ ಕಂಡಾಗ ನಾರದರಿಗೆ ವಿಸ್ಮಯ ಆಗುವುದಿಲ್ಲಂತೆ. ಯೋಗಿ, ಯಾಕೆಂದ್ರೆ ಯೋಗಿ ವಿಸ್ತರಣೆ ಆದಾಗ ಅವರು ಒಂದೇ ವ್ಯಕ್ತಿ ಆಗಿರ್ತಾರೆ, ವಿಸ್ತರಣೆಗಳು 8, ಅದಕ್ಕಿಂತ ಹೆಚ್ಚು ಆಗುವುದಿಲ್ಲ ವಿಸ್ತರಣೆ ಯೋಗಿನವರು. ಆದರೆ ಇಲ್ಲಿ ಕೃಷ್ಣ 16,108, ಅದರಲ್ಲೂ ಕೂಡ ಅವನ ವಿಸ್ತರಣೆಯಲ್ಲಿ ಅವನು ಪ್ರತ್ಯೇಕ ಕೃಷ್ಣ. ಅದನ್ನ ಆ ವಿಸ್ತರಣೆಗಳ ಒಂದು ಮರ್ಮ ಒಳಗುಟ್ಟನ್ನು ನಾರದರು ಸ್ವತಃ ತಿಳ್ಕೊಂಡಿದ್ರು.
ಅಲ್ಲಿ ಏನಾಗಿತ್ತು ಅಂದ್ರೆ ಪ್ರತಿ ಒಬ್ಬ ರಾಣಿಯ ಮನೆಯಲ್ಲಿ ಕೃಷ್ಣ ಇರ್ತಿದ್ದಾಗ ಅಲ್ಲಿ ಬೇರೆ ಬೇರೆ ರೂಪದಲ್ಲೆಲ್ಲ ಅವ್ರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡ್ತಿದ್ದ. ಸೊ ಒಂದು ರಾಣಿ ಮನೆಯಲ್ಲಿ ಕೃಷ್ಣ ಮಕ್ಕಳ ಜೊತೆ ಆಟವಾಡ್ತಿದ್ದ ನಾರದರು ಹೋದಾಗ. ಆಮೇಲೆ ಇನ್ನೊಂದು ಮನೆಗೆ ಹೋದಾಗ ಅವನು ಇನ್ನೊಂದು ವಿಸ್ತರಣೆಯಲ್ಲಿ ಮನೆ ಸಂಬಂಧಿ ಗೃಹ ಸಂಬಂಧಿ ಕೆಲಸವನ್ನ ತೊಡಗಿದ್ದ. ಹೀಗೆ ಭಗವಂತ ವಿವಿಧ ರೀತಿಯ ಚಟುವಟಿಕೆಯಲ್ಲಿ ವಿವಿಧ ರಾಣಿಯರ ಜೊತೆಗೆ ಇರ್ತಿದ್ದ. ಸೊ ಹಾಗಾಗಿ ಇಲ್ಲಿ ಇದು ಪ್ರಭಾವ ಪ್ರಕಾಶ. ಸೊ ಇದು ಈ ರೀತಿಯ ವಿವಿಧ ಕಾರ್ಯಗಳನ್ನು ಅವನು ಭಾವನಾತ್ಮಕ ರೂಪದಲ್ಲಿರುವಾಗ ಮಾಡ್ತಾನೆ. ಸೊ ಹಾಗಾಗಿ ಇದು ಪ್ರಭಾವ ಪ್ರಕಾಶ. ಇನ್ನೊಂದು ವೈಭವ ಪ್ರಕಾಶ. ಈ ವೈಭವ ಪ್ರಕಾಶದ ವಿಸ್ತರಣೆಗಳು ಅಂತಂದ್ರೆ ಇದು ಕೃಷ್ಣನ ಒಂದೇ ರೀತಿ ಇರ್ತದೆ, ಆದರೆ ದೇಹ ಲಕ್ಷಣ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇಲ್ಲಿ ಅವನದು ಡಿಫರೆಂಟ್, ಹೀಸ್ ಫಾರ್ಮ್ ಡಿಫರೆಂಟ್ಲಿ ಮ್ಯಾನಿಫೆಸ್ಟೆಡ್ ಅಕಾರ್ಡಿಂಗ್ ಟು ಡಿಫರೆಂಟ್ ಎಮೋಷನಲ್ ಫೀಚರ್ಸ್. ಇಲ್ಲಿ ಕೃಷ್ಣನಿಗೂ ಬಲರಾಮನಿಗೂ ಏನು ವ್ಯತ್ಯಾಸ ಇಲ್ಲ. ಕೃಷ್ಣ ಬಲರಾಮ ಓನ್ಲಿ ಕಲರ್ ಅಲ್ಲಿ ವ್ಯತ್ಯಾಸ, ಬಣ್ಣದಲ್ಲಿ ವ್ಯತ್ಯಾಸ. ಕೃಷ್ಣ ಕಪ್ಪು ಬಣ್ಣ, ಬಲರಾಮ ಬಿಳಿ ಬಣ್ಣ. ಹಾಗೆ ಈ ವೈಭವ ಪ್ರಕಾಶ ಎಲ್ಲಿ ಮತ್ತೆ ಕಂಡು ಬಂತು ಅಂತಂದ್ರೆ ಇಲ್ಲಿ ಕೃಷ್ಣ ಅಲ್ಲಿ ವಸುದೇವ ದೇವಕಿಯರಿಗೆ ಅಲ್ಲಿ ಮಥುರೆಯಲ್ಲಿ ಕಾಣಿಸಿಕೊಂಡಾಗ ಮಗುವಾಗಿ ಕಾಣಿಸಿಕೊಂಡಾಗ ಅದು ಕೂಡ ವೈಭವ ಪ್ರಕಾಶ. ಅಲ್ಲಿ ಇದು ಕೂಡ ವೈಭವ ಪ್ರಕಾಶ. ಈಗ ನಾವು ತದೇಕ ಈ ಸ್ವಯಂ ರೂಪ, ಸ್ವಯಂ ಪ್ರಕಾಶ, ಪ್ರಭಾವ ಪ್ರಕಾಶ, ವೈಭವ ಪ್ರಕಾಶ ಇವೆಲ್ಲ ಗೋಲೋಕದಲ್ಲಿ ಇದೆ, ಮತ್ತೆ ವೃಂದಾವನದಲ್ಲಿ ಇದೆ. ಈಗ ತದೇಕಾತ್ಮ ರೂಪ ಅಂದ್ರೆ ಏನು ಅಂತ ನೋಡೋಣ. ಈ ತದೇಕಾತ್ಮ ರೂಪದಲ್ಲಿ ಇದು ತದೇಕಾತ್ಮ ರೂಪ. ಇದರಲ್ಲಿ ಇದು ಬಲರಾಮ ವೈಭವ ಪ್ರಕಾಶ ರೂಪದಿಂದ ಬರ್ತಾರೆ. ಅದು ತದೇಕಾತ್ಮ ರೂಪದಲ್ಲಿಯೂ ಬರ್ತಾರೆ. ಅಂದ್ರೆ ತದೇಕಾತ್ಮ ರೂಪ ಅಂತಂದ್ರೆ ಅಲ್ಲಿ ನಾವು ತಿಳ್ಕೋಬೇಕು, ತದೇಕಾತ್ಮ ರೂಪದಲ್ಲಿ ವ್ಯತ್ಯಾಸ ಏನೂ ಇರುವುದಿಲ್ಲ. ಅಂದ್ರೆ ಕೇವಲ ದೇಹ ಲಕ್ಷಣದಲ್ಲಿ ಸ್ವಲ್ಪವೇ ವ್ಯತ್ಯಾಸ ಇರುತ್ತೆ ಆ ತದೇಕಾತ್ಮ ರೂಪದಲ್ಲಿ. ಮತ್ತೆ ಅವು ಸ್ವಲ್ಪ ಚಟುವಟಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಇದು ಕೃಷ್ಣನಿಗೂ ಮತ್ತು ಬಲರಾಮನಿಗೂ. ಸೊ ಅದೇ ವ್ಯತ್ಯಾಸ. ಆದರೆ ಕೃಷ್ಣ ಮತ್ತು ಬಲರಾಮ ಒಂದೇ. ಕೃಷ್ಣ ಬಣ್ಣದಲ್ಲಿ ಮಾತ್ರ, ಬಲರಾಮ ಬಿಳಿ ಬಣ್ಣ, ಕೃಷ್ಣ ಬಣ್ಣ ಕಪ್ಪು ಬಣ್ಣ. ಸೊ ಹಾಗಾಗಿ ಇದು ವ್ಯತ್ಯಾಸ. ಈ ತದೇಕಾತ್ಮ ರೂಪದಲ್ಲಿ ಎರಡು ಬಗೆ ಇರುತ್ತೆ. ಒಂದು ವಿಲಾಸ ಮತ್ತೆ ಸ್ವಾಂಶ ವಿಸ್ತರಣೆ. ವಿಲಾಸ ಮತ್ತು ಸ್ವಾಂಶ ವಿಸ್ತರಣೆ ಅಂತ ಇರುತ್ತೆ. ಈಗ ನೋಡೋಣ, ವಿಲಾಸದ ನೋಡೋಣ ಹೇಗಿರುತ್ತೆ ಅಂತ. ಈ ವಿಲಾಸ ರೂಪ ಇಲ್ಲಿ ಕಾಣ್ತಾ ಇದೆ. ವಿಲಾಸ ರೂಪ ಈ ತದೇಕಾತ್ಮ ರೂಪದಲ್ಲಿ ವಿಲಾಸ ಅಂತಂದ್ರೆ ಅವನ ಲೀಲೆಗಳನ್ನು ಮಾಡುವುದಕ್ಕಾಗಿ ಅವನ ವಿಸ್ತರಣೆಗಳು ಇಲ್ಲಿ ಎಲ್ಲಿ ಆಗತ್ತೆ ಅಂದ್ರೆ ಇದು ಮಥುರಾ ಮತ್ತು ದ್ವಾರಕದಲ್ಲಿ ಆಗುತ್ತದೆ. ಈ ಗೋಲೋಕದಲ್ಲಿ 3 ವಿಭಾಗ ಗೋಲೋಕದಲ್ಲಿ. ಒಂದು ದ್ವಾರಕ, ಎರಡನೇದು ಮಥುರಾ, ಮತ್ತು ಅತ್ಯಂತ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ವೃಂದಾವನ. ಸೊ ಈ ವೃಂದಾವನದಲ್ಲಿ ಇರ್ತಕ್ಕಂಥದ್ದು ಸ್ವಯಂ ರೂಪ. ಅಲ್ಲಿ ಸ್ವಯಂ ರೂಪ ಮತ್ತು ಪ್ರಭಾವ ಪ್ರಕಾಶ, ವೈಭವ ಪ್ರಕಾಶ ಇವೆರಡು. ಈಗ ಮಥುರಾದಲ್ಲಿ ಮತ್ತು ದ್ವಾರಕದಲ್ಲಿ ಇರ್ತಕ್ಕಂತಹ ಇಲ್ಲಿ ವಿಸ್ತರಣೆಗಳು ತದೇಕಾತ್ಮ ರೂಪ. ಈ ತದೇಕಾತ್ಮ ರೂಪದಲ್ಲಿ ವಿಲಾಸ ರೂಪ ಮಥುರಾದಲ್ಲಿದೆ, ಮತ್ತೆ ವೈಭವ ಪ್ರಭಾವ ವಿಲಾಸ ದ್ವಾರಕ ಮತ್ತು ಮಥುರದಲ್ಲಿ ಎರಡರಲ್ಲೂ ಇದೆ. ಅಂದ್ರೆ ಈ ವಿಲಾಸ ವಿಸ್ತರಣೆ ಅಂತಂದ್ರೆ ತದೇಕಾತ್ಮ ರೂಪದಲ್ಲಿ ಅದು ಭಗವಂತನ ಲೀಲೆಗಳನ್ನು ಮಾಡುವ ಭಾಗಾಗಿ ಇದು ವಿಸ್ತರಣೆ. ಅಂದ್ರೆ ಇಲ್ಲಿ ಪ್ರಭಾವ ವಿಸ್ತರಣೆ ಅಂತಂದ್ರೆ ಇಲ್ಲಿ ಆದಿ ಚತುರ್ವ್ಯೂಹ. ಅಂದ್ರೆ ಇಲ್ಲಿ ಈ ಬಲರಾಮ
ಬಲರಾಮನಿಂದ ಸಂಕರ್ಷಣ ಬರ್ತಾರೆ. ಈ ಬಲರಾಮನಿಂದ ಈ ವಿಸ್ತರಣೆ, ಈ ಮೊದಲ ಚತುರ್ವ್ಯೂಹ ಬರುತ್ತೆ. ವಾಸುದೇವ ವಾಸುದೇವ ಮತ್ತೆ ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ. ಇದರಲ್ಲಿ ಈ ಮಥುರದಲ್ಲಿ ವಾಸುದೇವ ಮತ್ತು ಅನಿರುದ್ಧ ಅಂದ್ರೆ ಇದು 4 ಭುಜಗಳ ರೂಪ. ಈ ಎಲ್ಲ ಇಲ್ಲಿ ಕಾಣ್ತಕ್ಕಂಥದ್ದು ಮಥುರ ಮತ್ತು ದ್ವಾರಕದಲ್ಲಿ ಕಾಣ್ತದ್ದು 4 ಭುಜಗಳ ರೂಪ. ವಾಸುದೇವ, ಅನಿರುದ್ಧ ಮತ್ತೆ ಪ್ರದ್ಯುಮ್ನ, ಸಂಕರ್ಷಣ. ಈ ವಾಸುದೇವ ಒಮ್ಮೆ ಎರಡು ಕೈಗಳ ರೂಪದಲ್ಲೂ ಬರ್ತಾರೆ, ಮತ್ತೆ 4 ಕೈಗಳ ರೂಪದಲ್ಲೂ ಬರ್ತಾರೆ ವಾಸುದೇವ. ಯಾಕೆಂತಂದ್ರೆ ವಾಸುದೇವ ಕೃಷ್ಣ ಅಲ್ಲಿ ಹುಟ್ಟಿದಾಗ ಅವರು 4 ಕೈಗಳ ರೂಪದಲ್ಲಿ ಬಂದಿದ್ದರು ವಾಸುದೇವ ಕೃಷ್ಣ. ಆಮೇಲೆ ತಾಯಿ ಹೇಳಿದ ಮೇಲೆ ದೇವಕಿ ಹೇಳಿದ ಮೇಲೆ ಅವರು 2 ಕೈಗಳ ರೂಪ ಆದರು ಆಮೇಲೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಮಥುರ ಮತ್ತು ದ್ವಾರಕ, ಸೊ ಇಲ್ಲಿ 4 ಕೈಗಳ ರೂಪ. ಅದು ಮೊದಲನೇ ಚತುರ್ವ್ಯೂಹ. ಇದಕ್ಕೆ ಆದಿ ಚತುರ್ವ್ಯೂಹ ಅಂತ ಹೇಳ್ತಾರೆ. ವಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ. ಆಮೇಲೆ ಇಲ್ಲಿ ನಾವು ನೋಡೋಣ. ಸೊ ದ್ವಾರಕದಲ್ಲಿ ಪ್ರದ್ಯುಮ್ನ ಮತ್ತು ಸಂಕರ್ಷಣ, ಮಥುರದಲ್ಲಿ ಅನಿರುದ್ಧ ಮತ್ತು ವಾಸುದೇವ. ಇವು ಭಗವಂತನ ವಿಸ್ತರಣೆಗಳು. ಈಗ ವೈಭವ ವಿಲಾಸ. ಇಲ್ಲಿ ವಿಲಾಸದಲ್ಲಿ ತದೇಕಾತ್ಮ ರೂಪದಲ್ಲಿ 2 ಬಗೆ, ವಿಲಾಸ ಮತ್ತು ಸ್ವಾಂಶ ವಿಸ್ತರಣೆ. ಈ ವಿಲಾಸದಲ್ಲಿ 2 ಬಗೆ, ಪ್ರಾಭವ ವಿಲಾಸ, ವೈಭವ ವಿಲಾಸ. ಈ ವೈಭವ ವಿಲಾಸ ಇದು ವೈಕುಂಠದಲ್ಲಿ ಬರುತ್ತದೆ. ವೈಕುಂಠ ಲೋಕಗಳು, ಅನೇಕ ವೈಕುಂಠ ಲೋಕಗಳಿದೆ. ಈ ವೈಕುಂಠ ಲೋಕಗಳಲ್ಲಿ ಯಾವ ತರ ಇರ್ತದೆ ಕೇಳಿದ್ರೆ, ಇಲ್ಲಿ ಸಂಕರ್ಷಣನಿಂದ ನಾರಾಯಣ ಬರ್ತಾರೆ. ಸಂಕರ್ಷಣನಿಂದ ವಿಸ್ತರಣೆಗೊಂಡು ನಾರಾಯಣ ರೂಪ, 4 ಕೈಗಳ ನಾರಾಯಣ ರೂಪ. ಇಲ್ಲಿ ದ್ವಿತೀಯ ಚತುರ್ವ್ಯೂಹ, ನಾರಾಯಣನಿಂದ ದ್ವಿತೀಯ ಚತುರ್ವ್ಯೂಹ. ಚತುರ್ವ್ಯೂಹ ಅಂತಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಸೊ ಹಾಗಾಗಿ ಇಲ್ಲಿ ಈ ಎಲ್ಲ ನಾನಾ ಗ್ರಹ ವ್ಯೂಹಗಳಿದೆ ಈ ವೈಕುಂಠದಲ್ಲಿ. ಪ್ರತಿಯೊಂದು ಗ್ರಹ ವ್ಯೂಹದಲ್ಲೂ ಕೂಡ ನಾರಾಯಣ ರೂಪ ಇರುತ್ತೆ. 4 ಕೈಗಳ ನಾರಾಯಣ ರೂಪ, ಶಂಖಚಕ್ರ ಗದಾ ಪದ್ಮ. ಅವರಿಂದ ಸುತ್ತುವರೆದು ಇಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇರುತ್ತೆ. ಮತ್ತೆ ಪ್ರತಿಯೊಂದು ಕೂಡ ಇಲ್ಲಿ 24 ವಿಸ್ತರಣೆಗಳು ಕೂಡ ಇಲ್ಲಿ ಆಗತ್ತೆ. ಹೇಗೆ ಆಗತ್ತೆ ಅಂತ ನೋಡೋಣ. ಇಲ್ಲಿ ವಸುದೇವನಿಂದ ಪ್ರತಿಯೊಂದರಲ್ಲೂ 3 ವಿಸ್ತರಣೆಗಳು ಬರುತ್ತೆ. ವಾಸುದೇವನಿಂದ ಕೇಶವ, ನಾರಾಯಣ, ಮಾಧವ, ಈ 3 ವಿಸ್ತರಣೆಗಳು. ಸಂಕರ್ಷಣನಿಂದ ಗೋವಿಂದ, ವಿಷ್ಣು, ಮಧುಸೂದನ, ಈ 3 ವಿಸ್ತರಣೆಗಳು. ಪ್ರದ್ಯುಮ್ನನಿಂದ ತ್ರಿವಿಕ್ರಮ, ವಾಮನ, ಶ್ರೀಧರ. ಅನಿರುದ್ಧರಿಂದ ಋಷಿಕೇಶ, ಪದ್ಮನಾಭ, ದಾಮೋದರ. ಅದಲ್ಲದೆ ಇಲ್ಲಿ ಕೂಡ ವಾಸುದೇವನಿಂದ ಮತ್ತೆ ಅಧೋಕ್ಷಜ, ಪುರುಷೋತ್ತಮ. ಸಂಕರ್ಷಣನಿಂದ ಉಪೇಂದ್ರ, ಅಚ್ಯುತ. ಪ್ರದ್ಯುಮ್ನರಿಂದ ಅಲ್ಲಿ ನರಸಿಂಹ ಮತ್ತು ಜನಾರ್ದನ. ಅನಿರುದ್ಧನಿಂದ ಹರಿ ಮತ್ತು ಕೃಷ್ಣ. ಇಷ್ಟು ಅವರ ವಿಸ್ತರಣೆಗಳು. ಇದು ವೈಕುಂಠ ಲೋಕದಲ್ಲಿ ಇರ್ತಕ್ಕಂತಹ ವಿಸ್ತರಣೆಗಳು, ಕೃಷ್ಣನ ವಿಸ್ತರಣೆಗಳು. ಹೀಗಾಗಿ ಇದು 4 ಪ್ರಮುಖ ಕೃಷ್ಣನ ಈ ವಿಸ್ತರಣೆಗಳು. ಸೊ ಇದನ್ನು ಆಧ್ಯಾತ್ಮಿಕ ವ್ಯೂಹದ ಇದು ಆಧ್ಯಾತ್ಮಿಕ ವ್ಯೋಮ. ವೈಕುಂಠ ಲೋಕ ಅಂತಂದ್ರೆ ಆಧ್ಯಾತ್ಮಿಕ ವ್ಯೋಮ. ಇದು ಒಂದು ಪ್ರತಿಯೊಂದು ಗ್ರಹದಲ್ಲೂ ಕೂಡ ಆಧ್ಯಾತ್ಮಿಕ, ವೈಕುಂಠದಲ್ಲಿ ಅನೇಕ ಗ್ರಹ ವ್ಯೂಹಗಳಿವೆ, ಅಸಂಖ್ಯಾತ. ಅದರಲ್ಲಿ ಪ್ರತಿಯೊಂದು ಗ್ರಹ ವ್ಯೂಹದಲ್ಲೂ ಕೂಡ ಈ ರೀತಿ ಚತುರ್ವ್ಯೂಹ ಇದೆ. ಮೊದಲು ನಾರಾಯಣ, ಈ ಗ್ರಹ ವ್ಯೂಹಗಳನ್ನು ನಾರಾಯಣ ಲೋಕ ಅಥವಾ ವೈಕುಂಠ ಲೋಕ ಅಂತ ಕರೀತಾರೆ. ಸೊ ವೈಕುಂಠದಲ್ಲಿ ಕೃಷ್ಣನ ಚತುರ್ಬಾಹು ರೂಪ ನಾರಾಯಣ ಫಸ್ಟ್ ಅಭಿವ್ಯಕ್ತನಾಗ್ತಾನೆ ಮೊದಲು. ಪ್ರತಿಯೊಬ್ಬ ನಾರಾಯಣನಿಂದ ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ.
ಹೀಗೆ ನಾರಾಯಣ ರೂಪವು ಮಧ್ಯದಲ್ಲಿ ಇದ್ದು, ಮಧ್ಯ ಬಿಂದುವಿನಲ್ಲಿದ್ದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಈ ರೂಪಗಳು ಆ ಬಿಂದುವನ್ನು ಸುತ್ತುವರಿಯುತ್ತವೆ. ಈ ನಾರಾಯಣ ರೂಪ ಸೆಂಟ್ರಲ್ ಅಲ್ಲಿ ಇರುತ್ತೆ ವೈಕುಂಠ ಲೋಕದಲ್ಲಿ. ಆ ರೂಪವನ್ನು ಸುತ್ತುವರೆದು ಈ 4 ಚತುರ್ವ್ಯೂಹಗಳು ಅಂದ್ರೆ ದ್ವಿತೀಯ ಚತುರ್ವ್ಯೂಹ ಇದು ಇರುತ್ತದೆ. ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 4 ರೂಪಗಳಲ್ಲಿಯೂ ಪ್ರತಿಯೊಂದು 3 ಪ್ರತ್ಯೇಕ ರೂಪಗಳಾಗಿ ವಿಸ್ತರಿಸುತ್ತದೆ. ವಾಸುದೇವ 3 ರೂಪಗಳು, ಸಂಕರ್ಷಣ ಮತ್ತೆ 3 ರೂಪಗಳು, ಪ್ರದ್ಯುಮ್ನ 3 ರೂಪಗಳು, ಅನಿರುದ್ಧ 3 ರೂಪಗಳು. ಈ ರೀತಿಯಾಗಿ ಒಟ್ಟು 12 ರೂಪಗಳಿವೆ. ಇವುಗಳನ್ನ ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಅವುಗಳ ಕೈಯಲ್ಲಿ ಈ 4 ರೂಪಗಳ ಕೈಯಲ್ಲಿ ಏನಿರುತ್ತೆ ಅಂತಂದ್ರೆ ಶಂಖಚಕ್ರ ಗದಾ ಪದ್ಮ ಇರುತ್ತೆ. ಆ ಶಂಖಚಕ್ರ ಗದಾ ಪದ್ಮಗಳ ಅದು ಅರೇಂಜ್ಮೆಂಟ್ಸ್ ಮೇಲೆ ಅವರುಗಳ ಅದು ಗುರುತು ಹಿಡಿಯಲಾಗತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳ್ತಾರೆ, ವಾಸುದೇವನ ರೂಪದ ಮಟ್ಟಿಗೆ ಹೇಳುವುದಾದರೆ ಕೇಶವ, ನಾರಾಯಣ ಮತ್ತು ಮಾಧವ ಎಂಬುವು ಆ ರೂಪದಿಂದ ಜನಿಸುವ 3 ವಿಸ್ತರಣೆಗಳು. ಸಂಕರ್ಷಣನಿಂದ 3 ವಿಸ್ತರಣೆಗಳು. ಅದು ಏನಂತಂದ್ರೆ ಗೋವಿಂದ, ವಿಷ್ಣು ಮತ್ತು ಶ್ರೀ ಮಧುಸೂದನ. ಆದರೆ ಈ ಗೋವಿಂದ ರೂಪ ಮತ್ತೆ ವೃಂದಾವನದ ನಂದ ಮಹಾರಾಜ ಮಗನಾದ ಗೋವಿಂದನ ರೂಪವು ಒಂದೇ ಅಲ್ಲ, ಅವು ಬೇರೆ ಬೇರೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. ಆಮೇಲೆ ಪ್ರದ್ಯುಮ್ನ ರೂಪವನ್ನು ತ್ರಿವಿಕ್ರಮ, ವಾಮನ, ಶ್ರೀಧರ ಎಂಬುದು 3 ಭಾಗಗಳಾಗಿ ವಿಭಾಗಿಸಲಾಗಿದೆ. ಆಮೇಲೆ ಅನಿರುದ್ಧರಿಂದ ಋಷಿಕೇಶ, ಪದ್ಮನಾಭ, ದಾಮೋದರ ಎಂಬುವು ಅನಿರುದ್ಧನ 3 ರೂಪಗಳು. ಆಮೇಲೆ ಇದನ್ನ ನಾವು ಸ್ವಾಂಶ ವಿಸ್ತರಣೆ ಬರುತ್ತೆ. ಈ ಸ್ವಾಂಶ ವಿಸ್ತರಣೆಗಳಲ್ಲಿ ಈ ಸ್ವಾಂಶ ವಿಸ್ತರಣೆ ಎಲ್ಲಿಂದ ಬರುತ್ತೆ ಕೇಳಿದ್ರೆ, ಈ ನಾರಾಯಣನಿಂದ ಸಂಕರ್ಷಣದಿಂದ ಇಲ್ಲಿ 3 ಪುರುಷ ಅವತಾರಗಳು ಬರುತ್ತೆ. ಇದನ್ನು ನಾವು 7ನೇ ಅಧ್ಯಾಯದಲ್ಲಿ ಡೀಟೇಲ್ ಓದ್ತಾ ಇದ್ದೇವೆ. ಅಧ್ಯಾಯ 7 ಭಗವಂತನ ಅನಂತ ರೂಪಗಳು. ಇಲ್ಲಿ ವೈಷ್ಣವ ಪಂಚಾಂಗದ ಪ್ರಕಾರ 12 ತಿಂಗಳುಗಳಿಗೆ ಪ್ರಭು ಕೃಷ್ಣನ 12 ವೈಕುಂಠ ರೂಪಗಳ ಹೆಸರುಗಳನ್ನು ಕೊಡಲಾಗಿದೆ. ಇಲ್ಲಿ ನೀವು ನೋಡಿದಿರಿ, ಇಲ್ಲಿ 3, ಇಲ್ಲಿ ವಾಸುದೇವನ 3 ವಿಸ್ತರಣೆ, ಸಂಕರ್ಷಣರ ದೇವರ 3 ವಿಸ್ತರಣೆ, ಪ್ರದ್ಯುಮ್ನರ ಅವರದ್ದು 3 ವಿಸ್ತರಣೆ, ಅನಿರುದ್ಧರ 3 ವಿಸ್ತರಣೆ, ಒಟ್ಟು ಇಲ್ಲಿ 12 ಆಯ್ತು ಅಲ್ವಾ. ಸೊ ಹಾಗಾಗಿ ಇಲ್ಲಿ ವೈಷ್ಣವ ಪಂಚಾಂಗದ ಪ್ರಕಾರ ಏನಾಗತ್ತೆ ಅಂದ್ರೆ 12 ತಿಂಗಳುಗಳಿಗೆ ಕೃಷ್ಣನ ಈ 12 ವೈಕುಂಠ ರೂಪಗಳು, ಇವು 12 ವೈಕುಂಠ ರೂಪಗಳು, ಅವುಗಳ ಹೆಸರನ್ನು ಕೊಡಲಾಗಿದೆ. ಈ 12 ರೂಪಗಳು ವರ್ಷದ 1 ತಿಂಗಳನ್ನು ಪ್ರಮುಖವಾಗಿ ಆಳುವ ಮೂರ್ತಿ. ಇವು ವರ್ಷದ 1 ತಿಂಗಳನ್ನು ಪ್ರಮುಖವಾಗಿ ಆಳುವ ಮೂರ್ತಿಗಳು ಎಂದು ತಿಳಿಯಲಾಗಿದೆ. ವೈಷ್ಣವ ಪಂಚಾಂಗದ ಅನ್ವಯ ಕ್ರಮದಲ್ಲಿ ಮಾರ್ಗಶೀರ್ಷ ಮಾಸವು ವರ್ಷದ ಮೊದಲ ತಿಂಗಳು ಮತ್ತು ಅದು ಇಂಗ್ಲಿಷ್ ಲೆಕ್ಕದ ಪ್ರಕಾರ ಅಕ್ಟೋಬರ್ ತಿಂಗಳ ಕೊನೆಯನ್ನು ನವೆಂಬರ್ ತಿಂಗಳ ಮೊದಲ ಭಾಗವನ್ನು ಒಳಗೊಂಡಿರುತ್ತದೆ. ನವೆಂಬರ್ ತಿಂಗಳ ಉಳಿದ ಭಾಗವನ್ನು ವೈಷ್ಣವರು ಕೇಶವ ಎಂದು ಕರೆಯುತ್ತಾರೆ. ಇದೇ ಕ್ರಮದಲ್ಲಿ ಜನವರಿ ತಿಂಗಳು ಮಾಧವ, ಫೆಬ್ರವರಿ ತಿಂಗಳು ಗೋವಿಂದ, ಮಾರ್ಚ್ ತಿಂಗಳು ವಿಷ್ಣು, ಏಪ್ರಿಲ್ ಶ್ರೀ ಮಧುಸೂದನ, ಮೇ ತ್ರಿವಿಕ್ರಮ, ಜೂನ್ ವಾಮನ, ಜುಲೈ ಶ್ರೀಧರ, ಆಗಸ್ಟ್ ಅದು ಋಷಿಕೇಶ, ಸೆಪ್ಟೆಂಬರ್ ಪದ್ಮನಾಭ, ಅಕ್ಟೋಬರ್ ತಿಂಗಳ ಮೊದಲ ಭಾಗ ದಾಮೋದರ. ಅಲ್ಲಿ ದಾಮೋದರ ಅಂತ ಹೇಳ್ತಾರೆ. ಕೃಷ್ಣನನ್ನು ಅವನ ತಾಯಿ ಅವನಿಗೆ ಹಗ್ಗದಿಂದ ಕಟ್ಟಿ ಹಾಕಿದ್ರಿಂದ ವಾಮನ ಎಂದು ಹೆಸರು ಬಂದಿದೆ. ಆದರೆ ಇಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಆ ದಾಮೋದರ, ಅದು ಆ ದಾಮೋದರ ಬೇರೆ, ಅಲ್ಲಿ ವೃಂದಾವನದ ದಾಮೋದರ ಬೇರೆ. ಹೀಗೆ 12 ತಿಂಗಳುಗಳಿಗೆ ಪರಮಪ್ರಭುವಿನ ಆ ಹೆಸರುಗಳನ್ನ ಕೊಡಲಾಗಿದೆ. ಇದೇ ಪ್ರಕಾರ ದೇಹದ 12 ಭಾಗಗಳಿಗೆ
ನಾವು ತಿಲಕ ಇಡುತ್ತೇವೆ ವೈಷ್ಣವರು. ಸೊ ಆ ತಿಲಕದ ಹೆಸರುಗಳು ಕೂಡ ಇದೇ ಇರುತ್ತದೆ. ಈಗ ಹಾಗಾಗಿ ತಿಲಕ ಮಂತ್ರವನ್ನ ನಾವು ನೋಡೋಣ ಹೇಗಿರ್ತಂದ್ರೆ, ಆ ತಿಲಕ ಮಂತ್ರ ಲಲಾಟೆ ಕೇಶವಂ ಧ್ಯಾಯನ್ ನಾರಾಯಣಂ ಅಥಾ ಉದರೆ ವಕ್ಷಸ್ಥಲೆ ಮಾಧವಂ ತು ಗೋವಿಂದಂ ಕಂಠಕೂಪಕೆ ವಿಷ್ಣುಂ ಚ ದಕ್ಷಿಣೆ ಕುಕ್ಷೌ ಬಾಹೌ ಚ ಮಧುಸೂದನಂ ತ್ರಿವಿಕ್ರಮಂ ಕಂಧಾರೇ ತು ವಾಮನಂ ವಾಮ ಪಾರ್ಶ್ವಕೆ ಶ್ರೀಧರಂ ವಾಮಬಾಹೌ ಋಷಿಕೇಶಂ ಕಂಧರೆ ಪೃಷ್ಠೇ ಚ ಪದ್ಮನಾಭಂ ಚ ಕಟ್ಯಾಂ ದಾಮೋದರಂ. ಅಂದ್ರೆ ಇದನ್ನ ಎಲ್ಲಿ ಯಾವ ಹೆಸರಿಂದ ಹೇಳ್ಕೊಂಡು ನಾವು ಇಲ್ಲಿ ತಿಲಕವನ್ನು ಇಡಬೇಕು, ಅದು ಕೂಡ ಇದೇ 12 ವೈಕುಂಠ ಲೋಕದ ಇದರ ಹೆಸರು, ಕೃಷ್ಣನ ವಿಸ್ತರಣೆಯ ಹೆಸರುಗಳು. ಅದನ್ನೇ ಈಗ ಹಣೆಗೆ ಓಂ ಕೇಶವಾಯ ನಮಃ, ಉದರ ಓಂ ನಾರಾಯಣಾಯ ನಮಃ. ನೋಡಿ ಇಲ್ಲಿ ಓಂ ಕೇಶವಾಯ ನಮಃ ಹಣೆಗೆ, ಉದರ ಓಂ ನಾರಾಯಣಾಯ ನಮಃ, ಎದೆ ಓಂ ಮಾಧವಾಯ ನಮಃ, ಗಂಟಲು ಓಂ ಗೋವಿಂದಾಯ ನಮಃ, ಬಲಪಕ್ಕ ಓಂ ವಿಷ್ಣವೇ ನಮಃ, ಬಲತೋಳು ಓಂ ಮಧುಸೂದನಾಯ ನಮಃ, ಬಲಭುಜ ಓಂ ತ್ರಿವಿಕ್ರಮಾಯ ನಮಃ, ಎಡಪಕ್ಕ ಓಂ ವಾಮನಾಯ ನಮಃ, ಎಡತೋಳು ಓಂ ಶ್ರೀಧರಾಯ ನಮಃ, ಎಡಭುಜ ಋಷಿಕೇಶಾಯ ನಮಃ, ಓಂ ಋಷಿಕೇಶಾಯ ನಮಃ, ಮೇಲು ಬೆನ್ನು ಓಂ ಪದ್ಮನಾಭಾಯ ನಮಃ, ಕೆಳಬೆನ್ನು ಓಂ ದಾಮೋದರಾಯ ನಮಃ. ಹಾಗಾಗಿ ಇವು ಎಲ್ಲ ತಿಲಕ ಮಂತ್ರ ಹೇಳುವಾಗ ಹೇಳ್ತಕ್ಕಂತಹ ದೇವರ ಹೆಸರುಗಳು. ಇದೆಲ್ಲ ವೈಕುಂಠ ಲೋಕದ ಕೃಷ್ಣನ ವಿಸ್ತರಣೆಗಳು. ಈಗ ನಾವು ಸ್ವಾಂಶ ವಿಸ್ತರಣೆ ಅಂತ ಅಂದ್ರೆ ಏನು ಅಂತ ನೋಡೋಣ. ಇದು ಕೃಷ್ಣನ ಸ್ವಾಂಶ ವಿಸ್ತರಣೆ ಅಂತಂದ್ರೆ ಇದು ಪುರುಷಾವತಾರಗಳು. ಇಲ್ಲಿ ಪುರುಷ ಅವತಾರಗಳು ಎಲ್ಲಿ ಬರುತ್ತದೆ ಅಂತಂದ್ರೆ ಎಲ್ಲ ಇದು ಭೌತಿಕ ಪ್ರಪಂಚದಲ್ಲಿ ಬರ್ತದೆ ಈ ಪುರುಷಾವತಾರಗಳದ್ದು. ಅದರಲ್ಲಿ ಇಲ್ಲಿ ಇದು ವಿರಜ ಅಂದ್ರೆ ಕಾರಣೋದಕ ಓಷನ್ ಅಂದ್ರೆ ಈಗ ಐಹಿಕ ಪ್ರಪಂಚಕ್ಕೂ ಈ ಐಹಿಕ ಪ್ರಪಂಚ ಕೆಳಗಿನಿದೆ, ಆಧ್ಯಾತ್ಮಿಕ ಪ್ರಪಂಚ ಮೇಲಿದೆ. ಅವೆರಡಕ್ಕೂ ಮಧ್ಯೆ ಇರ್ತಕ್ಕಂಥದ್ದು ಇದು ಕಾರಣ ಸಮುದ್ರ. ಇದನ್ನ ವಿರಜ ಅಂತ ಕರೀತಾರೆ. ಇಲ್ಲಿ ಏನಾಗತ್ತೆ ಅಂದ್ರೆ ಸ್ವಾಂಶ ವಿಸ್ತರಣೆ ಆಗತ್ತೆ. ಯಾರದ್ದು? ಇಲ್ಲಿ ಸಂಕರ್ಷಣದಿಂದ. ಸೊ ನಾರಾಯಣನಿಂದ ಸಂಕರ್ಷಣ ವಿಸ್ತರಣೆ. ಆ ಸಂಕರ್ಷಣದಿಂದ ಇಲ್ಲಿ ಪುರುಷ ಅವತಾರಗಳು. ಈ 3 ಪುರುಷ ಅವತಾರದಲ್ಲಿ ಮೊದಲು ಬರ್ತಕ್ಕಂಥದ್ದು ಮಹಾವಿಷ್ಣು. ಇದನ್ನೇ ಕಾರಣೋದಕಶಾಹಿ ವಿಷ್ಣು ಅಂತ ಕರೀತಾರೆ. ಈ ಮಹಾವಿಷ್ಣು ಇಲ್ಲಿ ಕಾರಣ ಸಮುದ್ರದ ಮೇಲೆ ಪವಡಿಸುತ್ತಾರೆ ಮತ್ತು ಸೃಷ್ಟಿಯಾಗುವಾಗ ಅವರು ಐಹಿಕ ತತ್ವದ ಮೇಲೆ ಕಣ್ಣೋಟ ಬೀರುತ್ತಾರೆ. ಸೊ ಬಿಗ್ ಗ್ಲಾನ್ಸ್. ಅವಾಗ ಏನಾಗುತ್ತೆ, ಐಹಿಕ ತತ್ವಗಳು ಆ ಮಹತ್ತತ್ವ ಇಲ್ಲಿ ಎಲ್ಲ ಅದರಲ್ಲಿರ್ತಕ್ಕಂತಹ ಇದು ಮಹತ್ತತ್ವದಲ್ಲಿರ್ತಕ್ಕಂತಹ 3 ಗುಣಗಳು ಸತ್ವರಜ ಸ್ತಂಭಗಳು ಅವು ಅಲ್ಲಿ ಅಜಿಟೇಟ್ ಅಂದ್ರೆ ಸ್ವಲ್ಪ ಕಲಕಿದಾಗೆ ಆಗತ್ತೆ. ಆಗ ಭಗವಂತ ಇದರಿಂದ ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಗರ್ಭಾಧಾನ ಮಾಡ್ತಾನೆ. ಅಂದ್ರೆ ಅಲ್ಲಿ ಎಲ್ಲ ಈ ಎಲ್ಲ ಮೊದಲು ಇಲ್ಲಿಂದ ಈ ಕಣ್ಣೋಟ ಬೀರಿ ಈ ಕರ್ಣೋದಕಶಾಹಿ ವಿಷ್ಣು ಉಸಿರಾಡಿದಾಗ ಅನೇಕ ಬ್ರಹ್ಮಾಂಡಗಳು ಹೋಗುತ್ತೆ. ಅನೇಕ ಬ್ರಹ್ಮಾಂಡಗಳು ಹಿರಣ್ಯ ಗರ್ಭ ಅಂತ ಕರೀತಾರೆ ನೋಡಿ. ಇಲ್ಲಿ ಅನೇಕ ಉಸಿರಾಡಿದಾಗ ಅಂದ್ರೆ ಉಸಿರನ್ನು ಬಿಟ್ಟಾಗ ಅನೇಕ ಬ್ರಹ್ಮಾಂಡಗಳು ಹೊರಗೆ ಬರುತ್ತೆ. ಅವರು ಉಸಿರು ತಕೊಂಡ್ರೆ ಎಲ್ಲ ಪ್ರಳಯ ಆಗ್ಬಿಡುತ್ತೆ, ಎಲ್ಲ ಒಳಗೆ ಹೋಗ್ಬಿಡುತ್ತೆ ಬ್ರಹ್ಮಾಂಡ. ಸೊ ಹೀಗೆ ಅವರು ಸೃಷ್ಟಿ ಮಾಡ್ಬೇಕು ಅಂತಿದ್ದಾಗ ಯೋಗ ನಿದ್ರೆಯಲ್ಲಿ ಇರ್ತಾರೆ. ಮತ್ತು ಅಲ್ಲಿ ಕಣ್ಣೋಟ ಹಾಕಿದಾಗ ಅಲ್ಲಿ ಅದು ಎಲ್ಲ ಅಂದ್ರೆ ಮಹತ್ತತ್ವದಲ್ಲಿ ಎಜಿಟೇಷನ್ ಆಗುತ್ತೆ. ಮತ್ತೆ ಅಲ್ಲಿ ಗರ್ಭಧಾನವನ್ನು ಮಾಡ್ತಾರೆ. ಅದಕ್ಕೆ ಸರ್ಗ ಎಂದು ಕರೆಯುತ್ತಾರೆ. ಅದು ಸೃಷ್ಟಿಯಲ್ಲಿ ಪ್ರೈಮರಿ ಸೃಷ್ಟಿ ಅಂದ್ರೆ ಮೂಲ ಸೃಷ್ಟಿ. ಅದನ್ನು ಮಾಡ್ತಕ್ಕಂಥವ್ರು ಕೃಷ್ಣನೇ. ಈ ಕಾರಣೋದಕಶಾಹಿಯ ವಿಸ್ತರಣೆಯಲ್ಲಿ ಇದು ಕಾರಣ ಸಮುದ್ರ. ಅಂದ್ರೆ ಈ ಕಾರಣ ಸಮುದ್ರ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಐಹಿಕ ಪ್ರಪಂಚಕ್ಕೂ ಮಧ್ಯದಿರ್ತಕ್ಕಂಥದ್ದು. ಈ ಕಾರಣೋದಕಶಾಹಿ ವಿಷ್ಣು ಹೀಗೆ ಅನೇಕ ಇದನ್ನ
ಎಲ್ಲ ವಿಶ್ವಗಳನ್ನ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿದಾಗ ಪ್ರತಿ ಬ್ರಹ್ಮಾಂಡಕ್ಕೂ ಒಬ್ಬೊಬ್ಬ ಗರ್ಭೋದಕಶಾಹಿ ವಿಷ್ಣು ಹೋಗ್ತಾರೆ. ಈ ಗರ್ಭೋದಕಶಾಹಿ ವಿಷ್ಣು ಅವರು ಕಾರಣೋದಕಶಾಹಿ ವಿಷ್ಣುವಿನ ಆ ಮಹಾವಿಷ್ಣುವಿನ ಅವರು ವಿಸ್ತರಣೆ. ಈ ಗರ್ಭೋದಕಶಾಹಿ ವಿಷ್ಣು ಅಲ್ಲಿ ಪ್ರತಿಯೊಂದು ಬ್ರಹ್ಮಾಂಡಕ್ಕೆ ಹೋಗಿ ಆ ಬ್ರಹ್ಮಾಂಡದಲ್ಲಿ ಅವರು ತಮ್ಮ ಸ್ವೇದ ಬಿಂದುವಿನಿಂದ ಬ್ರಹ್ಮಾಂಡವನ್ನ ಅದರಲ್ಲಿ ಅರ್ಧ ಭಾಗ ತುಂಬುತ್ತಾರೆ ನೀರಿನಿಂದ. ಆಮೇಲೆ ಅಲ್ಲಿ ಪೌಡಿಸಿ ಅಲ್ಲಿಂದ ಅವರ ಇದರಿಂದ ಅವರ ಹುಕ್ಕಳಿನಿಂದ ಇದು ಬರ್ತದೆ, ಒಂದು ಕಮಲ. ಅಲ್ಲಿ ಕಮಲದ ಮೇಲೆ ಬ್ರಹ್ಮ ಬರ್ತಾನೆ. ಮತ್ತು ಬ್ರಹ್ಮನು ಎರಡನೇ ಸೃಷ್ಟಿ ಅಂದ್ರೆ ವಿಸರ್ಗವನ್ನ ಮಾಡ್ತಾರೆ. ಸೊ ಹಾಗಾಗಿ ಇದು ಗರ್ಭೋದಕಶಾಹಿ ವಿಷ್ಣು. ಇದೆಲ್ಲ ಐಹಿಕ ವಿಸ್ತರಣೆಗಳು, ಸ್ವಾಂಶ ವಿಸ್ತರಣೆ ಎಲ್ಲ ಬರ್ತಕ್ಕಂಥದ್ದು ಐಹಿಕ ಲೋಕದ ವಿಸ್ತರಣೆಗಳು. ಈ ಗರ್ಭೋದಕಶಾಹಿ ವಿಷ್ಣು ಪ್ರತಿ ಬ್ರಹ್ಮಾಂಡದಲ್ಲಿ ಹೋಗಿದ್ದಾಗ ಆ ಗರ್ಭೋದಕಶಾಹಿ ವಿಷ್ಣುವಿನಿಂದ ಸ್ವಾಂಶ ವಿಸ್ತರಣೆಯಾಗಿ ಕ್ಷೀರೋದಕಶಾಹಿ ವಿಷ್ಣು ಬರ್ತಾರೆ. ಕ್ಷೀರೋದಕಶಾಹಿ ವಿಷ್ಣು ಅವರು ಇಲ್ಲಿ ಎಲ್ಲ ಪ್ರತಿಯೊಂದು ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿ ಅವರು ಇರ್ತಾರೆ. ಮತ್ತು ಪ್ರತಿಯೊಂದು ಅಣುರೇಣುಗಳಲ್ಲೂ ಕೂಡ ಇರ್ತಾರೆ, ಪ್ರತಿಯೊಂದು ಅಣುವಿನಲ್ಲೂ ಇರ್ತಾರೆ ಪರಮಾತ್ಮನಾಗಿ. ಸೊ ಹಾಗಾಗಿ ಈಗ ಇಲ್ಲಿ ಈ ಐಹಿಕ ಲೋಕದಲ್ಲಿ ಈ ಕ್ಷೀರೋದಕಶಾಹಿ ವಿಷ್ಣುವಿನ ವಿಸ್ತರಣೆಗಳನ್ನ ನೋಡೋಣ. ಈ ಕ್ಷೀರೋದಕಶಾಹಿ ವಿಷ್ಣುವಿನಲ್ಲಿ ಎಷ್ಟು ವಿಸ್ತಾರಗಳಾಗತ್ತೆ ಅಂದ್ರೆ, ಒಂದು ಲೀಲಾ ಅವತಾರಗಳು, ಗುಣ ಅವತಾರಗಳು, ಮತ್ತೆ ಇಲ್ಲಿ ಶಕ್ತ್ಯಾವೇಶ ಅವತಾರಗಳು, ಯುಗಾವತಾರಗಳು, ಮನ್ವಂತರ ಅವತಾರಗಳು, ಒಟ್ಟು ಇಷ್ಟು ಅವತಾರಗಳಾಗತ್ತೆ. ಈಗ ಇಲ್ಲಿ ಲೀಲಾ ಅವತಾರ, ಈ ಲೀಲಾ ಅವತಾರಗಳನ್ನ ನಾವು ನೋಡೋಣ. ಇದರಲ್ಲಿ ಚತುಸ್ಸನ ಅಂದ್ರೆ 4 ಕುಮಾರರು ಬರ್ತಾರೆ ಈ ಲೀಲಾವತಾರದಲ್ಲಿ. ನಾರದರು, ಮತ್ತೆ ವರಾಹ ರೂಪ, ಮತ್ಸ್ಯಾವತಾರ, ಯಜ್ಞ, ನರನಾರಾಯಣ, ಮತ್ತೆ ಕರ್ದಮಿ ಕಪಿಲ ಮುನಿ, ದತ್ತಾತ್ರೇಯ ಅವತಾರ, ಹಂಸ, ಮತ್ತೆ ಪೃಷ್ಣಿಗರ್ಭ, ವೃಷಭದೇವ, ಪೃಥು ಮಹಾರಾಜ್, ನರಸಿಂಹ, ಕೂರ್ಮ ಅವತಾರ, ಧನ್ವಂತರಿ, ಮೋಹಿನಿ, ವಾಮನ, ಭಾರ್ಗವ ಪರಶುರಾಮ, ರಾಘವೇಂದ್ರ, ವ್ಯಾಸ, ಪ್ರಲಂಬಾರಿ, ಬಲರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಇಷ್ಟು ಲೀಲಾವತಾರಗಳಲ್ಲಿ ಬರ್ತದೆ. ಮತ್ತೆ ಗುಣಾವತಾರಗಳು. ಗುಣ ಅಂತಂದ್ರೆ ಬ್ರಹ್ಮ, ವಿಷ್ಣು, ಶಿವ. ಬ್ರಹ್ಮ ಅಂದ್ರೆ ಇಲ್ಲಿ ರಜೋಗುಣ ಪ್ರತಿನಿಧಿಸ್ತಾನೆ, ವಿಷ್ಣು ಸತ್ವಗುಣ, ಶಿವ ತಮೋಗುಣ. ಆಮೇಲೆ ಇಲ್ಲಿ ಶಕ್ತಿಯ ಆವೇಶ ಅವತಾರಗಳು. ಆವೇಶ ಅವತಾರದಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಶಕ್ತ್ಯಾವೇಶ ಅವತಾರ. ಆ ಶಕ್ತ್ಯಾವೇಶ ಅವತಾರದಲ್ಲಿ 2, ಭಗವದ್ ಆವೇಶ ಅಂದ್ರೆ ನೇರವಾದದ್ದು ಬರ್ತಕ್ಕಂಥದ್ದು, ಎರಡನೇದು ವಿಭೂತಿ ಅಂದ್ರೆ ಇದು ನೇರ ಅಲ್ಲ, ಇಂಡೈರೆಕ್ಟ್ ಅಂದ್ರೆ ಇಲ್ಲಿ ಪರೋಕ್ಷ. ನೇರ ಅಂದ್ರೆ ಇಲ್ಲಿ ಪ್ರತ್ಯಕ್ಷ, ಇದು ಪರೋಕ್ಷ ಅಂದ್ರೆ ಇಲ್ಲಿ ಪ್ರತ್ಯಕ್ಷ ಶಕ್ತ್ಯಾವೇಶ ಅವತಾರ. ಅಲ್ಲಿ ಕಪಿಲ ದೇವ ಭಗವದ್ ಅವತಾರ, ಅದು ಕಪಿಲ ದೇವ ಅಂದ್ರೆ ಅಲ್ಲಿ ದೇವಹೂತಿ ಕಪಿಲ ದೇವ ಅವರು, ಋಷಭ ದೇವ, ಇವೆರಡು ಕೂಡ ಭಗವದ್ ಆವೇಶ ಅವತಾರ. ಮತ್ತೆ ಈ ಶಕ್ತ್ಯಾವೇಶದಲ್ಲಿ ಎರಡನೆಯದು ವಿಭೂತಿ ಅಪ್ರತ್ಯಕ್ಷ ಶಕ್ತ್ಯಾವೇಶ ಅವತಾರ. ಅದರಲ್ಲಿ ಶೇಷನಾಗ, ಅನಂತ ದೇವ, ಅಂದ್ರೆ ಶೇಷನಾಗ ಅಂದ್ರೆ ಆಯ್ತು. ಆಮೇಲೆ ಬ್ರಹ್ಮನಿಗೆ ಸೃಷ್ಟಿಶಕ್ತಿ. ಸೊ ಬ್ರಹ್ಮನಿಗೆ ಸೃಷ್ಟಿಶಕ್ತಿಯನ್ನು ಕೊಟ್ಟಿರ್ತಾರೆ ಭಗವಂತ, ಅದಕ್ಕೆ ಸೃಷ್ಟಿಶಕ್ತಿ ಅವತಾರ ಅವರು. ಆಮೇಲೆ 4 ಕುಮಾರರು, ಅವರಿಗೆ ಚತುಸ್ಸನಗಳು ಅಂತ ಕರೀತಾರೆ, ಅವರು ಜ್ಞಾನಶಕ್ತಿ ಅವತಾರ.
ನಾರದ ಮುನಿ ಭಕ್ತಿ ಶಕ್ತಿ ಅವತಾರ, ಮಹಾರಾಜ ಪೃಥು ಅವರು ಪಾಲನ ಶಕ್ತಿ ಅವತಾರ, ಮತ್ತೆ ಪರಶುರಾಮ ಅವರು ದುಷ್ಟ ದಮನ ಶಕ್ತಿ, ಪರಶುರಾಮ ದುಷ್ಟ ದಮನ ಶಕ್ತಿ ಅವತಾರ. ಇನ್ನು ಯುಗಾವತಾರಗಳು, ಈ ಯುಗಾವತಾರಗಳಲ್ಲಿ ಬರ್ತಕ್ಕಂಥದ್ದು ಶುಕ್ಲ ಅಂದ್ರೆ ಬಿಳಿ, ಅದರಲ್ಲಿ ಸತ್ಯಯುಗದಲ್ಲಿ ಬಿಳಿ ನರನಾರಾಯಣರಾಗಿ ಬರ್ತಕ್ಕಂಥದ್ದು ಬಿಳಿ ಅವತಾರ. ಆಮೇಲೆ ತ್ರೇತಾಯುಗದಲ್ಲಿ ರಕ್ತ ಅಂದ್ರೆ ಕೆಂಪು ಬಣ್ಣ ಅಂದ್ರೆ ರಾಮ, ಶ್ರೀರಾಮ ಅವತಾರ. ಮತ್ತೆ ದ್ವಾಪರ ಯುಗದಲ್ಲಿ ಶ್ಯಾಮ ಕಪ್ಪು ಬಣ್ಣ ಅಂದ್ರೆ ಕೃಷ್ಣ. ಇನ್ನು ಡಾರ್ಕ್ ಬ್ಲೂ ಅಂತ ಹೇಳಿದ್ದಾರೆ, ನೇವಿ ಬ್ಲೂ, ಡಾರ್ಕ್ ಬ್ಲೂ. ಆಮೇಲೆ ನಾಲ್ಕನೇದು ಕೃಷ್ಣ ಕಪ್ಪು, ಅದು ಕೂಡ ಎಲ್ಲಿ ಬರ್ತಕ್ಕಂಥದ್ದು, ಅದು ಕಲ್ಕಿ ಅವತಾರ, ಕಲಿಯುಗದಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಅದಕ್ಕಿಂತ ಮುಂಚೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಹಳದಿ ಬಣ್ಣ. ಸೊ ಇವಿಷ್ಟು ಯುಗ ಅವತಾರಗಳು. ಇನ್ನು ಮನ್ವಂತರ ಅವತಾರಗಳು ಯಜ್ಞ, ವಿಭು, ಸತ್ಯಸೇನ, ಹರಿ, ವೈಕುಂಠ, ಅಜಿತ, ವಾಮನ, ಸಾರ್ವಭೌಮ, ವೃಷಭ, ವಿಶ್ವಕ್ಸೇನ, ಧರ್ಮಸೇತು, ಯೋಗೇಶ್ವರ, ಬೃಹದ್ಭಾನು, ಯಜ್ಞ ಮತ್ತು ವಾಮನ ಅವರು ಕೂಡ ಇಲ್ಲಿ ಯಜ್ಞ ಮತ್ತು ವಾಮನ ಅವರು ಲೀಲಾವತಾರದಲ್ಲೂ ಬರ್ತಾರೆ, ಮತ್ತೆ ಇಲ್ಲಿ ಮನ್ವಂತರ ಅವತಾರದಲ್ಲೂ ಕೂಡ ಬರ್ತಾರೆ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಇನ್ನೊಂದು ನಾವು ತಿಳ್ಕೋಬೇಕು, ಇಷ್ಟೆಲ್ಲ ಹೇಳಿದ್ರು ಕೂಡ ಎಲ್ಲ ಅವತಾರಗಳು ಕೂಡ ಕೃಷ್ಣ ಒಂದೇ, ಅಂದ್ರೆ ಅಲ್ಲಿ ಕೃಷ್ಣ ಒಂದೇ ಆದ್ರೆ ನಾನಾ ಅವತಾರಗಳು. ಅದನ್ನ ಬ್ರಹ್ಮ ಸಮಿತಿಯಲ್ಲಿ ಹೇಳಿದ್ದಾರೆ. ದೀಪಾರ್ಚಿರೇವಹಿ ದಶಾಂತರಂ ಅಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಯಸ್ತಾದೃಗೆ ವಹಿಚಿ ವಿಷ್ಣುತಯ ವಿಭಾತಿ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ವಿಷ್ಣು ತತ್ವದ ಅವತಾರಗಳು ಎಲ್ಲ ಒಂದೇ. ಇಲ್ಲಿ ಕೃಷ್ಣನು ಒಂದೇ, ಇಲ್ಲಿ ವಿಷ್ಣು ತತ್ವದ ಎಲ್ಲ ಅವತಾರಗಳು ಕೂಡ ಅವು ಅಂದ್ರೆ ಒಂದು ಮೇಣದ ಬತ್ತಿಯನ್ನು ಒಂದು ರೂಮಲ್ಲಿ ಹಚ್ಚಿದರೆ ಅದ್ರಲ್ಲಿ ಮೊದಲ ಬತ್ತಿ ಇದೆಯಲ್ಲ ಅದು ಕೃಷ್ಣ, ಮೊದಲ ಮೊಂಬತ್ತಿ ಹಚ್ಚಿದಾಗ ಅದು ಕೃಷ್ಣ. ಆಮೇಲೆ ಬರ್ತಕ್ಕಂಥದ್ದು ಬೇರೆ ಈ ಎಲ್ಲ ಸ್ವಾಂಶ ವಿಸ್ತರಣೆಗಳು ಅವೆಲ್ಲ. ಸೊ ಹಾಗಾಗಿ ಇದರಲ್ಲಿ ವ್ಯತ್ಯಾಸ ಏನೂ ಇರುವುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕೂಡ ಇದರಲ್ಲಿ ಬ್ರಹ್ಮ ಸಮಿತಿಯಲ್ಲಿ ಇನ್ನೊಂದು ಶ್ಲೋಕ ಕೂಡ ಇದೆ. ರಾಮಾದಿಮೂರ್ತಿ ಶುಕಲಾ ನಿಯಮೇನ ತಿಷ್ಟನ್ ನಾನಾವತಾರಂ ಅಕರೋದ್ ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಃ ಪುಮಾನ್ಯೋ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಹಾಗಾಗಿ ಇಲ್ಲಿ ಗೋಲೋಕದಲ್ಲಿ ಏನ್ ಬರ್ತದೆ, ಸ್ವಯಂ ರೂಪ, ಮೂಲ ರೂಪ ಕೃಷ್ಣ. ಇದು ಬೃಂದಾವನದಲ್ಲಿ ಕಾಣ್ತಕ್ಕಂಥ ರೂಪ. ಈ ಸ್ವಯಂ ರೂಪ ಕೃಷ್ಣನಲ್ಲಿ ಎರಡು ರೀತಿ ವಿಸ್ತರಣೆಗಳು, ಪ್ರಭಾವ ಮತ್ತು ವೈಭವ ಪ್ರಕಾಶ. ಪ್ರಭಾವ ಪ್ರಕಾಶ ಅಂದ್ರೆ 16,000 ಎಷ್ಟು ಜನ ಗೋಪಿಯರಿದ್ದಾರೆ ಅವರ ಜೊತೆ ರಾಸಲೀಲೆ ಆಡಿದಾಗ ಪ್ರತ್ಯೇಕ ಕೃಷ್ಣ, ಅದು ಅವನು ಪ್ರತ್ಯೇಕವಾಗಿ ವಿಸ್ತಾರಗೊಂಡಿದ್ದಾನೆ, ಅದೆಲ್ಲವೂ ಪ್ರಭಾವ ಪ್ರಕಾಶ ಅಂತ ಕರೆಯುತ್ತಾರೆ. ಮತ್ತು 16,108 ಪತ್ನಿಯರಿಗೆ ದ್ವಾರಕೆಯಲ್ಲಿ ಆ ರಾಣಿಯರಿಗೆ ಕೃಷ್ಣ ಪ್ರತ್ಯೇಕವಾಗಿ ಅವರು ವಿಸ್ತರಣೆಗೊಂಡಿದ್ದಾರೆ. ಆದರೆ ಈ ವಿಸ್ತರಣೆಗೂ ಮತ್ತು ಯೋಗದಲ್ಲಿ ಯೋಗಿಗಳು ಮಾಡ್ತಕ್ಕಂಥ ವಿಸ್ತರಣೆಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಕೃಷ್ಣ ಯೋಗ ಶಕ್ತಿಯಿಂದ ವಿಸ್ತಾರ ಆಗಲಿಲ್ಲ, ಅವನು ಸ್ವಯಂ ರೂಪದಿಂದ ವಿಸ್ತಾರ ಆಗಿದ್ದಾನೆ. ಅಲ್ಲಿ ಸೌಬರಿ ಮುನಿಗಳು ವಿಸ್ತಾರ ಆಗಿರೋದು, ಸೌಬರಿ ಮುನಿಗಳು ಒಬ್ಬನೇ ವ್ಯಕ್ತಿ 8 ರೂಪದಲ್ಲಿ ವಿಸ್ತಾರ ಆದರು. ಆದರೆ ಇಲ್ಲಿ ಕೃಷ್ಣ ಅವನು ಪ್ರತಿಯೊಂದು ಕೂಡ ಪ್ರತ್ಯೇಕ ಕೃಷ್ಣನಾಗಿ ವಿಸ್ತಾರಗೊಂಡಿದ್ದಾನೆ. ಸೊ ಹಾಗಾಗಿ ಅನೇಕ ವಿಸ್ತಾರಗಳು ಕೂಡ ಆಗ್ತಾನೆ ಕೃಷ್ಣ.
ಸೊ ಅಂದ್ರೆ ಅನಾದಿಂ ಅಚ್ಯುತಂ ಅನಂತಂ ಅಂತ ಹೇಳ್ತಾರೆ. ಅವನ ಆ ರೂಪಗಳು, ಅವನ ವಿಸ್ತರಣೆಗಳು ಅನಂತವಾಗಿದೆ. ಸೊ ಹಾಗಾಗಿ ಇಲ್ಲಿ ಬಲರಾಮ ವೈಭವ ಪ್ರಕಾಶ. ಬಲರಾಮನಿಗೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ಬಲರಾಮ ಕೃಷ್ಣ ಒಂದೇ, ಆದರೆ ಬಲರಾಮನ ಬಣ್ಣ ಬಿಳಿ, ಕೃಷ್ಣ ಕಪ್ಪು. ಸೊ ಹಾಗಾಗಿ ಇಲ್ಲಿ ಈ ವೈಭವ ಪ್ರಕಾಶ ರೂಪ ಇದು ಸ್ವಯಂ ರೂಪವೇ. ಅದು ಕೂಡ ಇಲ್ಲಿ ಅಲ್ಲಿ ಅಲ್ಲಿ ಮಥುರಾದಲ್ಲಿ ಅಂದ್ರೆ ಇವರಿಗೆ ವಸುದೇವ ದೇವಕಿಯರಿಗೆ ಮಗುವಾಗಿ ಬಂದಾಗ ಈ ರೂಪದಲ್ಲಿ ಬಂದಿದ್ದಾರೆ, ಸ್ವಯಂ ರೂಪದಲ್ಲಿ ಕೃಷ್ಣ ಬಂದಿದ್ದಾರೆ. ಸೊ ಹಾಗಾಗಿ ಇದು ಕೃಷ್ಣನ ರೂಪ. ಅಂದ್ರೆ ಇದಿಷ್ಟು ಗೋಕುಲದಲ್ಲಿರ್ತಕ್ಕಂಥ, ಗೋಲೋಕದಲ್ಲಿರ್ತಕ್ಕಂಥ ವಿಸ್ತರಣೆಗಳು. ಇಲ್ಲಿ ಇನ್ನು ತದೇಕಾತ್ಮ ರೂಪ. ತದೇಕಾತ್ಮ ರೂಪ ಅಂತಂದ್ರೆ ಕೃಷ್ಣನಿಗೂ ತದೇಕಾತ್ಮ ರೂಪಕ್ಕೂ ಎರಡು ಒಂದೇ, ಒಟ್ಟೊಟ್ಟಿಗೆ ಇರ್ತವೆ. ಆದರೆ ಸ್ವಲ್ಪ ದೇಹ ಲಕ್ಷಣದಲ್ಲಿ ಬದಲಾವಣೆ ಮತ್ತು ಚಟುವಟಿಕೆಯಲ್ಲಿ ಬದಲಾವಣೆ. ಸೊ ಹಾಗಾಗಿ ಇದು ಲೀಲಾ ರೂಪಕ್ಕಾಗಿ ಇದನ್ನು ವಿಸ್ತರಿಸಿಕೊಂಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ತದೇಕಾತ್ಮ ರೂಪ ಇದು ಬಲರಾಮನೇ. ಸೊ ಬಲರಾಮನಿಂದ ಇಲ್ಲಿ ವಿಲಾಸ ವಿಸ್ತರಣೆ ಮತ್ತೆ ಸ್ವಾಂಶ ವಿಸ್ತರಣೆ ಆಗತ್ತೆ. ಸೊ ಈ ವಿಲಾಸ ವಿಸ್ತರಣೆಯಲ್ಲಿ ಅದು ಗೋಲೋಕದಲ್ಲಿಯೇ ಮಥುರಾ ಮತ್ತು ದ್ವಾರಕದಲ್ಲಿ ಇರ್ತದೆ. ಇಲ್ಲಿ ಬರ್ತಕ್ಕಂಥದ್ದು ಈ ವಿಲಾಸ ವಿಸ್ತರಣೆಯಲ್ಲಿ ಅದು ಮೊದಲನೆಯ ಚತುರ್ವ್ಯೂಹ. ಇದಕ್ಕೆ ಆದಿ ಚತುರ್ವ್ಯೂಹ ಅಂತ ಕರೀತಾರೆ. ಇದರಲ್ಲಿ 4 ವಿಸ್ತರಣೆಗಳು: ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ. ಅಂದ್ರೆ ಇಲ್ಲಿ ಎಲ್ಲ 4 ಕೈಗಳ ರೂಪ. ಸೊ 4 ಕೈಗಳ ರೂಪ ಈ ಮಥುರಾ ಮತ್ತು ದ್ವಾರಕದಲ್ಲಿ ವಿಲಾಸ ವಿಸ್ತರಣೆಗಳು. ಇವು ಲೀಲೆಗಳನ್ನು ಮಾಡ್ಲಿಕ್ಕಾಗಿ ಮಾಡ್ತಕ್ಕಂತಹ ವಿಸ್ತರಣೆಗಳು. ಆಮೇಲೆ ಇದೇ ವಿಲಾಸ ವಿಸ್ತರಣೆಯಲ್ಲಿಯೇ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇದು ವೈಕುಂಠ ಲೋಕದಲ್ಲಿ ವೈಭವ ವಿಲಾಸ. ವೈಕುಂಠದಲ್ಲಿ ಯಾವಾಗಲೂ ಅಪುಲೆನ್ಸ್, ವೈಭವ ವಿಲಾಸ. ಅಂದ್ರೆ ಇಲ್ಲಿ ವೈಭವ ವಿಲಾಸದಲ್ಲಿ ಏನಾಗುತ್ತೆ, ಈ ಸಂಕರ್ಷಣನಿಂದ ಇಲ್ಲಿ ನಾರಾಯಣ ಬರ್ತಾರೆ. ಸೊ ನಾರಾಯಣರಾಗ್ತಾರೆ ವೈಕುಂಠ ಲೋಕದಲ್ಲಿ. ಈ ನಾರಾಯಣ ವೈಕುಂಠ ಲೋಕದಲ್ಲಿ ಅಸಂಖ್ಯಾತ ಗ್ರಹಗಳಿವೆ. ಆ ಗ್ರಹಗಳಲ್ಲಿ ಪ್ರತಿ ಗ್ರಹದಲ್ಲಿಯೂ ನಾರಾಯಣ ಇರ್ತಾನೆ. ಮಧ್ಯದಲ್ಲಿ ಕೇಂದ್ರ ಬಿಂದು, ಅವನನ್ನು ಸುತ್ತುವರಿದಂತೆ 2ನೇ ಚತುರ್ವ್ಯೂಹದ 4 ವಿಸ್ತರಣೆಗಳು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 4ರಲ್ಲಿ ಪ್ರತಿಯೊಂದಕ್ಕೂ 3 ವಿಸ್ತರಣೆ ಇದೆ. ಸೊ ಇಲ್ಲಿ ವಾಸುದೇವನಿಗೆ 3 ವಿಸ್ತರಣೆ, ಸಂಕರ್ಷಣರಿಗೆ 3 ವಿಸ್ತರಣೆ, ಪ್ರದ್ಯುಮ್ನಿಗೆ 3 ವಿಸ್ತರಣೆ, ಮತ್ತೆ ಇಲ್ಲಿ ಕೂಡ 3 ವಿಸ್ತರಣೆ ಅನಿರುದ್ಧ. ಸೊ ಒಟ್ಟು 12. ಸೊ ಈ 12 ವಿಸ್ತರಣೆಗಳು ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ. ಸೊ ಇದು 12 ತಿಂಗಳುಗಳಿಗೆ, ಅಂದ್ರೆ ವೈಷ್ಣವರ 12 ತಿಂಗಳುಗಳಿಗೆ ಪ್ರತಿಯೊಂದು ತಿಂಗಳಿಗೂ ಒಬ್ಬೊಬ್ಬ ದೇವರು ಈ ವಿಸ್ತರಣೆಗಳು. ಕೃಷ್ಣನ 12 ವೈಕುಂಠ ವಿಸ್ತರಣೆಗಳು ಮತ್ತು ತಿಲಕದ ಹೆಸರುಗಳು ಕೂಡ 12 ಕೃಷ್ಣನ ವೈಕುಂಠ ವಿಸ್ತರಣೆಗಳು. ಆಮೇಲೆ ಇಲ್ಲಿ ಕೂಡ ಇಲ್ಲಿ ವಸುದೇವನಿಗೆ ಮತ್ತೆ ಅಧೋಕ್ಷಜ ಮತ್ತೆ ಪುರುಷೋತ್ತಮ ಅಂತ ಬರ್ತಾರೆ ಇಲ್ಲಿ ವಿಸ್ತರಣೆಗಳು. ಮತ್ತೆ ಸಂಕರ್ಷಣನಿಗೆ ಉಪೇಂದ್ರ ಮತ್ತು ಅಚ್ಯುತ ವಿಸ್ತರಣೆಗಳು, ಪ್ರದ್ಯುಮ್ನಿಗೆ ನರಸಿಂಹ, ಜನಾರ್ದನ ವಿಸ್ತರಣೆಗಳು, ಅನಿರುದ್ಧನಿಗೆ ಹರಿ ಮತ್ತು ಕೃಷ್ಣ. ಸೊ ಇದಿಷ್ಟು ವೈಕುಂಠ ಗ್ರಹಗಳಲ್ಲಿ ಇರ್ತಕ್ಕಂಥದ್ದು. ಇನ್ನೂ ಬರ್ತಕ್ಕಂಥ ವಿಸ್ತರಣೆಗಳು ಅಂತಂದ್ರೆ ಇದು ಭೌತಿಕ ಪ್ರಪಂಚದಲ್ಲಿ, ಐಹಿಕ ಪ್ರಪಂಚದಲ್ಲಿ ವಿಸ್ತರಣೆಗಳು. ಅಂದ್ರೆ ಇಲ್ಲಿ ಸ್ವಾಂಶ ವಿಸ್ತರಣೆಗಳು. ಈ ಸ್ವಾಂಶಕ್ಕೂ ವಿಲಾಸ ವಿಸ್ತರಣೆಗೂ ಏನ್ ವ್ಯತ್ಯಾಸ ಕೇಳಿದ್ರೆ ಇವೆರಡು ಒಂದೇ. ಆದರೆ ಇದಕ್ಕಿಂತ ಇದರಲ್ಲಿ ಏನಿರುತ್ತೆ ಅಂದ್ರೆ ಶಕ್ತಿ ಕಡಿಮೆ ಇರುತ್ತೆ, ಕ್ವಾಲಿಟೀಸ್ ಕಡಿಮೆ ಇರುತ್ತೆ. ಇದರಲ್ಲಿ ಈ ವಿಲಾಸಕ್ಕೂ ಮತ್ತೆ ಸ್ವಯಂ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಇಲ್ಲಿ ಸ್ವಯಂ ರೂಪಕ್ಕೂ ಆದರೆ ಈ ಸ್ವಯಂ ರೂಪಕ್ಕಿಂತ ಇದರಲ್ಲಿ ಲಕ್ಷಣ ಕ್ವಾಲಿಟೀಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ವಿಲಾಸ ರೂಪಕ್ಕೂ ಸ್ವಾಂಶ ರೂಪಕ್ಕೂ ವ್ಯತ್ಯಾಸ ಇಲ್ಲ, ಆದರೆ ಕ್ವಾಲಿಟೀಸ್ ಕಡಿಮೆ ಇರುತ್ತೆ. ಸೊ ಇದು ಐಹಿಕ ಲೋಕ. ಸೊ ಐಹಿಕ ಲೋಕದಲ್ಲಿ ಈ 3 ಸಂಕರ್ಷಣದಿಂದ 3 ಪುರುಷರು ಬರುತ್ತಾರೆ. ಸೊ ನಾವು ನೋಡಿದ್ವಿ ಕಾರಣೋದಕಶಾಹಿ ವಿಷ್ಣು ಹೇಗೆ ಅನಂತ ಬ್ರಹ್ಮಾಂಡಗಳನ್ನು ತಮ್ಮ ಉಸಿರಿನ ಮೂಲಕ ಸ್ವೇದ ಬಿಂದುವಿನಿಂದ ಪ್ರಕಟ ಮಾಡ್ತಾರೆ ಮತ್ತು ಮಹತ್ತತ್ವದ ಮೇಲೆ ನೋಟ ಬೀರಿ ಅಲ್ಲಿ ಸೃಷ್ಟಿಗೆ ಅಲ್ಲಿ ಗರ್ಭಾಧಾನ ಮಾಡಿ ಸರ್ಗವನ್ನು ಮಾಡ್ತಾರೆ. ಅದು ಪ್ರೈಮರಿ ಕ್ರಿಯೇಷನ್, ಸರ್ಗವನ್ನು ಮಾಡ್ತಾರೆ. ಆಮೇಲೆ ಈ ಕಾರಣೋದಕಶಾಹಿ ವಿಷ್ಣುವಿನಿಂದ ವಿಸ್ತರಣೆಯಾಗಿ
ಗರ್ಭೋದಕಶಾಹಿ ವಿಷ್ಣು. ಈ ಪ್ರತಿ ಒಂದು ಬ್ರಹ್ಮಾಂಡಕ್ಕೂ ಈ ಗರ್ಭೋದಕಶಾಹಿ ವಿಷ್ಣು ಹೋಗಿ ಅಲ್ಲಿ ಗರ್ಭ ಉದಕ ಅಂದ್ರೆ ಸ್ವೇದ ಬಿಂದುವಿನಿಂದ ಅದನ್ನು ತುಂಬುತ್ತಾರೆ ಅರ್ಧ ಭಾಗ, ಆಮೇಲೆ ಅಲ್ಲಿ ಪವಡಿಸ್ತಾರೆ. ಸೊ ಅಲ್ಲಿ ಪವಡಿಸಿದ ಮೇಲೆ ಅಲ್ಲಿಂದ ಅವರಿಗೆ ಅಲ್ಲಿ ಕಮಲ ಅಂದ್ರೆ ಅವರ ನಾಭಿಯಿಂದ ಅದು ಕಮಲ ಬರುತ್ತೆ. ಆ ಕಮಲದ ಮೇಲೆ ಬ್ರಹ್ಮ ಬರ್ತಾನೆ. ಬ್ರಹ್ಮ ಸೃಷ್ಟಿಸುತ್ತಾರೆ ಲಕ್ಷ್ಮಿಯ ಸಹಾಯ ಇಲ್ಲದೆ. ಆಮೇಲೆ ಆ ಬ್ರಹ್ಮನಿಂದ ಎಲ್ಲ ಎರಡನೆಯ ವಿಸರ್ಗ ಆಗತ್ತೆ, ಎರಡನೆಯ ಸೃಷ್ಟಿ ಆಗತ್ತೆ. ಆಮೇಲೆ ಇಲ್ಲಿ ಪ್ರತಿಯೊಬ್ಬ ಜೀವಿಗಳನ್ನು ಸೃಷ್ಟಿ ಮಾಡಿದಾಗ ಬ್ರಹ್ಮ ಆ ಎಲ್ಲ ಜೀವಿಗಳಿಗೂ ಈ ಗರ್ಭೋದಕಶಾಹಿ ವಿಷ್ಣುವಿನ ವಿಸ್ತರಣೆ ಹೋಗಿ ಅವರು ಅಲ್ಲಿ ಇದಾಗುತ್ತಾರೆ, ಪರಮಾತ್ಮನಾಗಿರ್ತಾರೆ. ಸೊ ಈ ಗರ್ಭೋದಕಶಾಹಿ ವಿಷ್ಣು ಈ ರೀತಿಯಾದ ವಿಸ್ತರಣೆಗಳನ್ನು ಮುಂದೆ ಮಾಡ್ತಾರೆ. ಅಂದ್ರೆ ಲೀಲಾವತಾರ ಬರಬೇಕು, ಗುಣಾವತಾರ ಬರಬೇಕು, ಆವೇಶ ಅವತಾರ ಬರಬೇಕು, ಯುಗಾವತಾರ ಬರಬೇಕು, ಮನ್ವಂತರ ಅವತಾರ. ಇದೆಲ್ಲಕ್ಕೂ ಕಾರಣ ಈ ಗರ್ಭೋದಕಶಾಹಿ ವಿಷ್ಣುವಿನಿಂದ ಬರ್ತಕ್ಕಂತಹ ಇದೆಲ್ಲ ಅವತಾರಗಳು. ಇಲ್ಲಿ ಬರ್ತಕ್ಕಂಥದ್ದು ಲೀಲಾವತಾರದಲ್ಲಿ ನಾವು ನೋಡಿದ್ವಿ. ಅಲ್ಲಿ 4 ಜನ ಕುಮಾರರು, ಮತ್ತೆ ನಾರದ, ಆಮೇಲೆ ವರಾಹ, ಮತ್ಸ್ಯ, ಯಜ್ಞ, ನರನಾರಾಯಣ, ಕಪಿಲ ದೇವರು, ದತ್ತಾತ್ರೇಯ, ಆಮೇಲೆ ಹಂಸ, ಮತ್ತೆ ಕೃಷ್ಣಿಗರ್ಭ, ಋಷಭದೇವ, ಪೃಥು ಮಹಾರಾಜ, ನರಸಿಂಹ, ಕೂರ್ಮ, ಧನ್ವಂತರಿ, ಮೋಹಿನಿ, ವಾಮನ, ಪರಶುರಾಮ, ರಾಘವೇಂದ್ರ, ಮತ್ತೆ ವ್ಯಾಸ, ಮತ್ತೆ ಬಲರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅವತಾರ. ಇಷ್ಟು ಇದು ಇಲ್ಲಿಂದ ಬರುತ್ತದೆ. ಈ ಲೀಲಾ ಅವತಾರಗಳ ಪೋರ್ಷನ್ ಇಲ್ಲಿಂದ. ಗುಣಾವತಾರಗಳು ಬ್ರಹ್ಮ, ವಿಷ್ಣು ಮತ್ತು ಶಿವ. ಗುಣಾವತಾರಗಳು ಬ್ರಹ್ಮ ಅದು ರಜಗುಣ, ವಿಷ್ಣು ಸತ್ವಗುಣದ ಪ್ರತೀಕ, ಶಿವ ತಮೋಗುಣದ ಪ್ರತೀಕ. ಈ ಆವೇಶ ಅವತಾರದಲ್ಲಿ 2, ಈ ಶಕ್ತ್ಯಾವೇಶ ಅವತಾರದಲ್ಲಿ 2 ಬಗೆ, ಭಗವದ್ ಆವೇಶ ಅವತಾರ ಮತ್ತೆ ವಿಭೂತಿ ಅವತಾರ. ಭಗವದ್ ಆವೇಶ ಅವತಾರ ಅಂದ್ರೆ ಪ್ರತ್ಯಕ್ಷ ಅವತಾರ, ಅಲ್ಲಿ ಕಪಿಲ ದೇವ ಮತ್ತೆ ಋಷಭ ದೇವ ಇವರೆರಡು ಅವತಾರಗಳು. ಮತ್ತೆ ವಿಭೂತಿ ಅವತಾರದಲ್ಲಿ ಅನಂತಶೇಷ, ಶೇಷನಾಗ, ಅನಂತ ದೇವ, ಮತ್ತೆ ಬ್ರಹ್ಮ ಸೃಷ್ಟಿಶಕ್ತಿ, ಮತ್ತೆ 4 ಕುಮಾರರು ಜ್ಞಾನಶಕ್ತಿ, ನಾರದ ಮುನಿ ಭಕ್ತಿ ಶಕ್ತಿ, ಮಹಾರಾಜ ಪೃಥು ಪಾಲನ ಶಕ್ತಿ, ಪರಶುರಾಮ ಅದು ದುಷ್ಟದಮನ ಶಕ್ತಿ. ಇಷ್ಟು ಶಕ್ತಿ ಅವತಾರಗಳು. ಯುಗಾವತಾರ ಅಂದ್ರೆ ಸತ್ಯಯುಗದಲ್ಲಿ ಬಿಳಿ ಬಣ್ಣ ನರನಾರಾಯಣ, ತ್ರೇತಾಯುಗದಲ್ಲಿ ಕೆಂಪು ಬಣ್ಣ ರಾಮದೇವರು, ಆಮೇಲೆ ಇಲ್ಲಿ ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀಕೃಷ್ಣ ಕಪ್ಪು, ಆಮೇಲೆ ಕಲಿಯುಗದಲ್ಲಿ ಬಣ್ಣ ಹೊಂಬಣ್ಣ ಚೈತನ್ಯ ಮಹಾಪ್ರಭುಗಳು, ಕೃಷ್ಣ ಕಾಲ್ಕಿ ರೂಪದಲ್ಲಿ ಕಪ್ಪು. ಆಮೇಲೆ ಮನ್ವಂತರ ಅವತಾರಗಳು, ಇಲ್ಲಿ 14 ಜನ ಮನ್ವಂತರಗಳು ಬರ್ತಾರೆ. ಒಂದು ಕಲ್ಪದಲ್ಲಿ ಆಗ್ತಕ್ಕಂಥ ಅವತಾರಗಳು ಯಜ್ಞ, ವಿಭು, ಸತ್ಯಸೇನ, ಹರಿ, ಅಜಿತ, ವಾಮನ, ಸಾರ್ವಭೌಮ, ಋಷಭ, ವಿಶ್ವಕ್ಸೇನ, ಧರ್ಮಸೇತು, ಯೋಗೇಶ್ವರ, ಬೃಹದ್ಭಾನು, ಯಜ್ಞ ಮತ್ತು ವಾಮನ ಆಲ್ಸೋ ಕಮ್ ಆಸ್ ಲೀಲಾವತಾರಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆಗಳು ಏನಾದ್ರೂ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ, ಹೇಳಿ. ನೀವು ಈಗ ನಾರಾಯಣ ಪ್ರಕಟ ಆಗ್ತಾರಲ್ವಾ, ಮೊದಲ ಕೃಷ್ಣನಿಂದ ಬಲರಾಮನಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಬರ್ತಾರೆ. ಅವರಿಂದ ನಾರಾಯಣ ಬರ್ತಾರೆ. ನಾರಾಯಣ ಕೆಳಗಡೆ ವಾಸುದೇವ ಮತ್ತೆ ಅವರು ಸೆಕೆಂಡ್ ರನ್ ಅಲ್ಲಿ ಸಂಕರ್ಷಣ ಬರ್ತಾರೆ. ಪ್ರದ್ಯುಮ್ನ, ಅನಿರುದ್ಧ ಇದ್ದಾರೆ. ಸಂಕರ್ಷಣದಿಂದ ಮಹಾವಿಷ್ಣು ಮತ್ತೆ ಮಹಾದೇವನು ಪ್ರಕಟವಾಗ್ತಾರಂತ ಇದೆ. ಯಾರು ಹೇಳಿದ್ದಾರೆ ಸಂಕರ್ಷಣೆಯಿಂದ ಮಹಾದೇವ ಬರ್ತಾನೆ ಅಂತ? ಇದು ಮಹಾದೇವ, ಇದು ಮಹಾಮಾಯಾ, ದುರ್ಗಾ ಅವರೆಲ್ಲ ಇದು ಮಹಾಸಂಕರ್ಷಣೆಯಿಂದ ಬರ್ತಾರಂತ. ಸಂಕರ್ಷಣೆಯಿಂದ ಬರ್ತಕ್ಕಂಥದ್ದು ಇಲ್ಲಿ ಪುರುಷಾವತಾರದಲ್ಲಿ ಕ್ಷೀರೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಮತ್ತೆ ಇಲ್ಲಿ ಮಹಾವಿಷ್ಣು, ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಅದರಿಂದ ಕ್ಷೀರೋದಕ. ಈ ಗರ್ಭೋದಕಶಾಹಿ ವಿಷ್ಣುವಿಂದ ಬ್ರಹ್ಮ ಬರ್ತಾನೆ. ಬ್ರಹ್ಮನಿಂದ ಬ್ರಹ್ಮ ಶಿವನನ್ನು ಸೃಷ್ಟಿ ಮಾಡ್ತಾನೆ. ಹೀಗಿದೆ. ಬಟ್ ಶಿವನು ಮಹಾದೇವ್ ಅಂತ ಇಬ್ರು ಪ್ರಕಟ ಆಗ್ತಾರೆ. ಇವರುನು
ವಿಸ್ತಾರ ಆಗಿದ್ದಾರೆ, ಸಂಕರ್ಷಣೆಯಿಂದ ವಿಸ್ತಾರ ಆಗಿದ್ದಾರೆ ಅಂತಾನು ಇದೆ. ಈ ಭೌತಿಕದ ಎಲ್ಲಿದೆ? ಇದು ಭೌತಿಕದಲ್ಲ, ಆಧ್ಯಾತ್ಮಿಕ ಎಲ್ಲಿದೆ? ತರ ನಾವು ಇಲ್ಲಿ ಅಲ್ಲ ಒಂದ್ ಕಡೆ ಕೇಳಿ ಬರ್ಕೊಂಡಿದ್ದ ಅಷ್ಟೇನೆ. ಕೇಳಿ ಇದು ಬರ್ಕೊಂಡಿದ್ದಲ್ಲ, ಮಾಡಿಲ್ಲ. ಇಲ್ಲಿ ನಾವು ರೆಫರ್ ಮಾಡೋದಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ ವೈಷ್ಣವ ಸಂಪ್ರದಾಯದಲ್ಲಿ ಅದನ್ನ ನಾವು ಇಲ್ಲಿ ಫಾಲೋ ಮಾಡ್ತಾ ಇದ್ದೇವೆ. ಈ ಪಾಠದಲ್ಲೂ ಕೂಡ ಇಲ್ಲಿ ಕೊಟ್ಟಿರೋದು ಅಂದ್ರೆ ಇಲ್ಲಿ ಶ್ರೀ ಚೈತನ್ಯ ಶಿಕ್ಷಾಮೃತದಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನಾನು ಹೇಳ್ತಾ ಇರೋದು ಈ ಪುಸ್ತಕ. ಸರಿ ಓಕೆ ಮಾಡಿ. ಆಯ್ತಾ? ಇಲ್ಲಿ ನಾವು ಕೇಳಿದ್ದನ್ನೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಏನು ನಮ್ಮ ಪುಸ್ತಕದಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ ಅದನ್ನ ಹೇಳ್ತಾ ಇರೋದು. ಇಲ್ಲಿ ಇನ್ನು ಓದ್ಲಿಕ್ಕೆ ಉಂಟು, ಆದ್ರೆ ಇಲ್ಲಿ ಸಮಯದ ಅಭಾವ. ನಾನು ಪುಸ್ತಕವನ್ನ ಇದನ್ನ ಸ್ವಲ್ಪ ಓದಿ ಹೇಳ್ತೇನೆ, ಒಂದು 5 ಮಿನಿಟ್ಸ್. ಯಾರಿಗಾದ್ರೂ ಟೈಮ್ ಇದ್ರೆ ನಾನು ಮುಂದುವರಿಸ್ಬೇಕು ಅಂದ್ರೆ ಒಂದು 5-10 ಮಿನಿಟ್ಸ್ ಮುಂದುವರಿಸಿ ಸ್ವಲ್ಪ ಹೇಳ್ಬೇಕು. ಓಕೆ ಅಂತಂದ್ರೆ ಹೇಳ್ತೇನೆ. ಹಾ, ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಭಗವಂತನ ಬಗ್ಗೆ ಎಲ್ಲ ವಿಸ್ತರಣೆ ಬಗ್ಗೆ ತಿಳಿಸಿದ್ದಾರೆ. ಸೊ ಅದನ್ನ ಇದು ಐಹಿಕ ಜಗತ್ತಿಗೆ ಬರ್ತಕ್ಕಂತ ಕೃಷ್ಣನ ವಿಸ್ತರಣೆಗಳನ್ನು ಅವತಾರಗಳು ಅಥವಾ ದೇಹಧಾರಣೆ ಅಂತ ಕರೀತಾರೆ. ಇದು ನೋಡಿ, ಇದೆಲ್ಲ ಐಹಿಕ ಲೋಕಕ್ಕೆ ಬರ್ತಕ್ಕಂಥದ್ದು. ಇವು ಐಹಿಕ ಲೋಕಕ್ಕೆ ಬರ್ತಕ್ಕಂಥದ್ದು ಕೃಷ್ಣನ ವಿಸ್ತರಣೆಗಳು ಅವತಾರಗಳು ಅಥವಾ ದೇಹಧಾರಣೆ ಎಂಬುದಾಗಿ ಕರೆಯುತ್ತಾರೆ ಎಂದು ವಿವರಿಸಿದರು. ಅವತಾರ ಎನ್ನುವ ಶಬ್ದಕ್ಕೆ ಇಳಿದು ಬಂದವನು ಎಂದು ಅರ್ಥ. ಸೊ ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕ ಆಕಾಶದಿಂದ ಇಳಿದು ಬಂದವನು ಎಂದು ಸ್ಪಷ್ಟವಾಗಿ ಹೇಳ್ತಾರೆ. ಅವತಾರ ಅಂದ್ರೆ ಆಧ್ಯಾತ್ಮಿಕ ಆಕಾಶದಿಂದ ಇಳಿದು ಬಂದವನು. ಸೊ ಇಲ್ಲಿ ಆಧ್ಯಾತ್ಮಿಕ ಆಕಾಶದಲ್ಲಿ ಅಂದ್ರೆ ಇಲ್ಲಿ ಈ ವೈಕುಂಠ ಲೋಕಗಳಲ್ಲಿ ಎಣಿಸಲಾರದಷ್ಟು ವೈಕುಂಠ ಲೋಕಗಳಿವೆ. ಇದು ಎಣಿಸಲಾರದಷ್ಟು ವೈಕುಂಠ ಲೋಕಗಳಿವೆ. ಹಾಗಾಗಿ ಇಲ್ಲಿ ಏನಾಗತ್ತೆ ಅಂತಂದ್ರೆ ಸಂಕರ್ಷಣ ವಿಸ್ತರಣೆ. ಇಲ್ಲಿ ನೋಡಿ, ನಾವು ಹೇಳಿದ್ದೇವೆ ನಾರಾಯಣನಿಂದ ಇಲ್ಲಿ ಸಂಕರ್ಷಣ ಬಂದಿದ್ದಾರೆ. ಸೊ ಸಂಕರ್ಷಣೆಯ ವಿಸ್ತಾರ ದೇವೋತ್ತಮ ಪರಮಪುರುಷನ ಮೊದಲು ಬಂದಿದ್ದು, ಮಹಾವಿಷ್ಣುವಿನ ಇಲ್ಲಿ ಪುರುಷ ಅವತಾರ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಪುರುಷ ಅವತಾರ ಅವನು ಆಮೇಲೆ 16 ಪೀಠಿಕಾ ರೂಪದ ಶಕ್ತಿಗಳನ್ನು ಅಭಿವ್ಯಕ್ತಿಗೊಳಿಸುತ್ತಾನೆ ಈ ಸಂಕರ್ಷಣ. ಸೊ ಹಾಗಾಗಿ ಅವನು ಇಲ್ಲಿ ಐಹಿಕ ಇದಕ್ಕೆ ಬಂದಾಗ 16 ಪೀಠಿಕಾ ರೂಪದ ಶಕ್ತಿಗಳನ್ನು ಅಭಿವ್ಯಕ್ತಿಗೊಳಿಸುತ್ತಾನೆ ಎಂದು ಶ್ರೀಮದ್ ಭಾಗವತ ಹೇಳುತ್ತದೆ. ಮಹಾವಿಷ್ಣು ಎಂದು ಹೆಸರಾದ ಇವನು ಕಾರಣ ಸಮುದ್ರದಲ್ಲಿ ಪವಡಿಸಿರ್ತಾನೆ. ಇದು ಮಹಾವಿಷ್ಣು ಬಂದಿರುವುದು ಸಂಕರ್ಷಣದಿಂದ. ಸೊ ಹಾಗಾಗಿ ಅವನು ಕಾರಣ ಸಮುದ್ರದಲ್ಲಿ ಪವಡಿಸಿರುತ್ತಾನೆ ಮತ್ತು ಐಹಿಕ ಜಗತ್ತಿನ ಮೂಲ ಅವತಾರ ಅವನದೇ. ಅವನು ಕಾಲ, ಪ್ರಕೃತಿ, ಕಾರ್ಯಕಾರಣ ಸಂಬಂಧ, ಮನಸ್ಸು, ಅಹಂಕಾರ, ಪಂಚಮಹಾಭೂತಗಳು, 3 ಪ್ರಾಕೃತಿಕ ಗುಣಗಳು, ಇಂದ್ರಿಯಗಳು ಹಾಗೂ ವಿರಾಟ್ ರೂಪ ಇವುಗಳಿಗೆ ಒಡೆಯ. ಅವನು ಐಹಿಕ ಜಗತ್ತಿನ ಎಲ್ಲ ಚರಾಚರ ವಸ್ತುಗಳ ಒಡೆಯನಾದರೂ ಸಂಪೂರ್ಣ ಸ್ವತಂತ್ರ ಇವರು. ಸೊ ಹಾಗಾಗಿ ಇವರು ಎಲ್ಲದಕ್ಕೂ ಇಲ್ಲಿ ಐಹಿಕ ಜಗತ್ತಿನ ಎಲ್ಲದಕ್ಕೂ ಒಡೆಯವರು ಇವರು. ಆಮೇಲೆ ಐಹಿಕ ಪ್ರಕೃತಿಯ ಪ್ರಭಾವವು ಈ ವಿರಜ ಅಥವಾ ಕಾರಣ ಸಮುದ್ರದ ಆಚೆ ಹರಿಯುವುದಿಲ್ಲ. ಐಹಿಕ ಪ್ರಭಾವ ಇಲ್ಲಿವರೆಗೆ ಮಾತ್ರ ಇರುತ್ತೆ, ಇದರ ಆಚೆಗೆ ಈ ಕಡೆ ಹೋಗುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಈ ಮಾತನ್ನು ಶ್ರೀಮದ್ ಭಾಗವತವು ಸಮರ್ಥಿಸುತ್ತದೆ. ಪ್ರಕೃತಿ ಗುಣಗಳು ಸತ್ವರಜಸ್ ತಮೋ ಗುಣಗಳು ಮತ್ತು ಐಹಿಕ ಕಾಲ ವೈಕುಂಠ ಲೋಕದಲ್ಲಿ ಇಲ್ಲ. ಇಲ್ಲಿ ವೈಕುಂಠ ಲೋಕದಲ್ಲಿ ಇಲ್ಲಿ ಕಾಲ ಇಲ್ಲ, ಮತ್ತೆ ಐಹಿಕದ 3 ಗುಣಗಳು ಇಲ್ಲಿ ಇಲ್ಲ ಈ ವೈಕುಂಠ ಲೋಕಗಳಲ್ಲಿ. ಈ ಎಲ್ಲ ಕಾಲ ಮತ್ತು ಎಲ್ಲ ಈ ಮತ್ತೆ ಇಲ್ಲಿ ಕಾಲ ಮತ್ತು 3 ಗುಣಗಳು ಮಾತ್ರ ಇಲ್ಲಿ ಉಂಟು, ಎಲ್ಲಿ ಐಹಿಕ ಲೋಕದಲ್ಲಿ ಉಂಟು. ಐಹಿಕ ಪ್ರಕೃತಿಯು ಮಾಯೆ ಅಥವಾ ಹಾಗೂ ಪ್ರಧಾನ ಎಂಬ 2 ಸ್ಥಾನಗಳ ಮೂಲಕ ಕಾರ್ಯ ಮಾಡುತ್ತದೆ. ಮಾಯೆಯದು ಪ್ರತ್ಯಕ್ಷ ಕಾರಣ, ಪ್ರಧಾನ ಎಂಬುದು ಐಹಿಕ ಅಭಿವ್ಯಕ್ತಿಯ ಮೂಲಧಾತು. ಅಂದ್ರೆ ಪ್ರಧಾನ ಅಂತಂದ್ರೆ ಈ ಮಹತ್ತತ್ವ ಇದೆಯಲ್ಲ ಅದರದ್ದ ಮೂಲ ರೂಪ ಪ್ರಧಾನ. ಸೊ ಅದಕ್ಕೆ ಪ್ರಧಾನ ಅಂತ ಹೇಳ್ತಾರೆ. ಆ ಪ್ರಧಾನ ಎಜಿಟೇಟ್ ಆಗಿ ಮಹತ್ತತ್ವ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಮೊದಲು ಪುರುಷಾವತಾರವಾದ ಈ ಮಹಾವಿಷ್ಣುವು ಐಹಿಕ ಪ್ರಕೃತಿಯ ಮೇಲೆ ಕಣ್ಣಾಡಿಸಿದಾಗ ಐಹಿಕ ಪ್ರಕೃತಿಯು ಕ್ಷೋಭೆಗೊಳ್ಳುತ್ತಾಳೆ. ಹೀಗೆ ಪುರುಷಾವತಾರದಲ್ಲಿ ಜಡದಲ್ಲಿ ಜೀವಿಗಳನ್ನು ಬಿತ್ತುತ್ತದೆ. ಅದೇ ಗರ್ಭಧಾನ ಅಂತ ಹೇಳಿದೇನಲ್ಲ. ಮಹಾವಿಷ್ಣುವಿನ ಕಡೆಗಣ್ಣ ನೋಟದಿಂದ ಪ್ರಜ್ಞೆಯು ಸೃಷ್ಟಿಯಾಗುತ್ತದೆ. ಈ ಪ್ರಜ್ಞೆಗೆ ಮಹತ್ತತ್ವ ಎಂದು ಹೆಸರು. ಸೊ ಮೊದಲು ಅದು ಇದಾಗಿತ್ತು, ಏನು ಅಂತಂದ್ರೆ ಪ್ರಧಾನ ಆಗಿತ್ತು, ಅದು ಆಮೇಲೆ ಮಹತ್ತತ್ವ ಆಗುತ್ತೆ. ಕಣ್ಣು ನೋಟ ಬೀರಿದ ಕೂಡ ಅದು ಅಜಿಟೇಟ್ ಆಗಿ ಆಮೇಲೆ ಅಜಿಟೇಟ್ ಅಂದ್ರೆ ಕ್ಷೋಭೆಗೊಳ್ತಾಳೆ ಪ್ರಕೃತಿ. ಆವಾಗ ಅಲ್ಲಿ
ಪ್ರಜ್ಞೆ ಸೃಷ್ಟಿಯಾಗತ್ತೆ. ಅದಕ್ಕೆ ಮಹತ್ತತ್ವ ಅಂತ ಕರೀತಾರೆ ಇಲ್ಲಿ. ಮಹತ್ತತ್ವದ ಪ್ರಧಾನ ದೇವತೆ ವಾಸುದೇವ. ಸೃಷ್ಟಿಯಾದ ಪ್ರಜ್ಞೆಯನ್ನು 3 ಪ್ರಕೃತಿ ಗುಣಗಳನ್ನು ಆಧರಿಸಿ 3 ಕವಲುಗಳಾಗಿ ವಿಭಜಿಸಲಾಗುತ್ತದೆ. ಸೊ ಇದನ್ನೆಲ್ಲ ಹೇಳ್ತದೆ. ಸತ್ವಗುಣದ ಪ್ರಧಾನ ದೇವತೆ ಅನಿರುದ್ಧ. ಐಹಿಕ ರಜಗುಣದ ನೆಲೆ ನಿಂತ ಪ್ರಜ್ಞೆಯು ಬುದ್ಧಿಯನ್ನು ಉತ್ಪಾದಿಸುತ್ತದೆ. ಈ ಗುಣಕ್ಕೆ ಪ್ರದ್ಯುಮ್ನನು ಅಧಿದೇವತೆ. ಅವನು ಇಂದ್ರಿಯಗಳ ಸ್ವಾಮಿ. ಹೀಗೆ ತಮೋಗುಣದಲ್ಲಿ ನಿಂತ ಪ್ರಜ್ಞೆಯು ಆಕಾಶ, ದ್ರವ್ಯ, ಅಂತರಿಕ್ಷ ಹಾಗೂ ಶ್ರವಣ ಶಕ್ತಿಗಳನ್ನು ಉತ್ಪಾದಿಸುತ್ತದೆ. ಜಗದ ಅಭಿವ್ಯಕ್ತಿಯು ಎಲ್ಲ ಗುಣಗಳ ಮಿಶ್ರವಾಗಿದ್ದು ಅನೇಕಾನೇಕ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತವೆ. ಈ ಬ್ರಹ್ಮಾಂಡಗಳ ಸಂಖ್ಯೆ ಎಷ್ಟೆಂಬುದನ್ನು ಯಾರೂ ಲೆಕ್ಕ ಮಾಡಲಾರರು. ಅಸಂಖ್ಯಾತ ಬ್ರಹ್ಮಾಂಡಗಳು ಮಹಾವಿಷ್ಣುವಿನ ಮೈ ಮೇಲೆ ಸಣ್ಣ ಸಣ್ಣ ರಂಧ್ರಗಳಿಂದ ಉತ್ಪನ್ನವಾಗುತ್ತವೆ. ಮಹಾವಿಷ್ಣುವಿನ ಮೈಮೇಲಿನ ರಂಧ್ರಗಳಿಂದ ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳು ಹೊರಹೊಮ್ಮುತ್ತವೆ. ಅನೇಕ ಬ್ರಹ್ಮಾಂಡಗಳು ಬರ್ತದೆ. ಶ್ವಾಸವನ್ನು ಒಳಕ್ಕೆ ತೆಗೆದುಕೊಂಡಾಗ ಅವೆಲ್ಲವೂ ಲಯಗೊಳ್ಳುತ್ತವೆ. ವಿಷ್ಣುವಿನ ಎಲ್ಲ ಶಕ್ತಿಗಳು ಕೂಡ ಆಧ್ಯಾತ್ಮಿಕವಾದದ್ದು. ಅವಕ್ಕೆ ಐಹಿಕ ಶಕ್ತಿಯ ಯಾವ ಸಂಬಂಧವೂ ಇಲ್ಲ. ಇಲ್ಲಿ ಮಹಾವಿಷ್ಣು ಇದ್ದಾನಲ್ಲ, ಅವನಿಗೆ ಐಹಿಕ ಶಕ್ತಿಯ ಯಾವ ಸಂಬಂಧವೂ ಇಲ್ಲ. ಪ್ರತಿಯೊಂದು ಬ್ರಹ್ಮಾಂಡದ ಅಧಿನಾಯಕನಾದ ಬ್ರಹ್ಮನು ಮಹಾವಿಷ್ಣುವಿನ ಒಂದು ಉಸಿರಾಟ ಕಾಲದಷ್ಟು ಮಾತ್ರ ಜೀವಿಸಿರುತ್ತಾನೆ. ಈ ಬ್ರಹ್ಮ ಇವನು ಒಂದು ಸುತ್ತು ಉಸಿರು ಬಿಟ್ಟಾಗ ಬರ್ತಾನೆ ಮತ್ತು ಉಸಿರು ತಗೊಂಡಾಗ ಒಳಗೆ ಹೋಗ್ಬಿಡ್ತಾನೆ. ಅಷ್ಟು ಅವರ ಬ್ರಹ್ಮನ ಜೀವಮಾನ. ಸೊ ಈ ವಿಷ್ಣುವಿನ 2ನೇ ಅವತಾರ ಈ ಗರ್ಭೋದಕಶಾಹಿ ವಿಷ್ಣು. ಅವರು ಪ್ರತಿಯೊಂದು ಬ್ರಹ್ಮಾಂಡವನ್ನು ಒಳಹೊಕ್ಕು ತನ್ನ ದೇಹದಿಂದ ನೀರನ್ನು ಹರಿಸಿ ಆ ನೀರಿನ ಮೇಲೆ ಪವಡಿಸುತ್ತಾನೆ. ಅವನ ಹೊಕ್ಕಳಿನಿಂದ ತಾವರೆಯ ದಂಟೊಂದು ಹೊರಹೊಮ್ಮಿ ಅದರ ಹೂವಿನಲ್ಲಿ ಜಗತ್ತಿನ ಪ್ರಥಮ ಜೀವಿಯಾದ ಬ್ರಹ್ಮನು ಜನಿಸುತ್ತಾನೆ. ಆ ತಾವರೆ ದಂಟಿನ ಬುಡದಲ್ಲಿ 14 ಬಗೆಯ ಗ್ರಹ ಪದ್ಧತಿಗಳು ಇದೆ. ಅಂದ್ರೆ ತಾವರೆಯ ಬುಡದಲ್ಲಿ 14 ಲೋಕಗಳಿದೆ. ಇವನ್ನು ಬ್ರಹ್ಮನೇ ನಿರ್ಮಿಸಿರುತ್ತಾನೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಭಗವಂತನು ಗರ್ಭೋದಕಶಾಹಿ ವಿಷ್ಣುವಾಗಿ ಇರುತ್ತಾನೆ. ಅಲ್ಲದೆ ಅವುಗಳ ಅಗತ್ಯಗಳನ್ನು ಪೂರೈಸುತ್ತಾನೆ. ಅವನು ಪ್ರತಿಯೊಂದು ಐಹಿಕ ಬ್ರಹ್ಮಾಂಡದ ಜೊತೆಯಲ್ಲಿಯೇ ಇರುತ್ತಾನಾದರೂ ಐಹಿಕ ಶಕ್ತಿಯು ಅವನನ್ನು ಕೂಡ ಮುಟ್ಟಲಾರದು. ಸೊ ಕಾರಣೋದಕಶಾಹಿ ವಿಷ್ಣು ವ್ಯಕ್ತಿಗೂ ಐಹಿಕ ಶಕ್ತಿ ಏನು ಮುಟ್ಲಿಕ್ಕಾಗಲ್ಲ. ಈ ಗರ್ಭೋದಕಶಾಹಿನೂ ಐಹಿಕ ಶಕ್ತಿ ಮುಟ್ಲಿಕ್ಕಾಗಲ್ಲ. ಸೊ ಜಗತ್ನಾಶವು ಅಗತ್ಯವೇ ಆದ ಪಕ್ಷದಲ್ಲಿ ಇದೇ ವಿಷ್ಣುವು ಶಿವನ ರೂಪವನ್ನು ಧರಿಸಿ ಜಗತ್ ಸೃಷ್ಟಿಯೇ ಇಲ್ಲದಂತೆ ಮಾಡುತ್ತಾನೆ. 3 ಅನುಷಂಗಿಕ ಅವತಾರಗಳು ಬ್ರಹ್ಮ, ವಿಷ್ಣು ಮತ್ತು ಶಿವ. ಈ 3 ಐಹಿಕ ಗುಣದ ಪ್ರಧಾನ ದೇವತೆಗಳು. ಇಷ್ಟಾದರೂ ಹಿರಣ್ಯ ಗರ್ಭ ಪರಮಾತ್ಮನೆಂದು ಪೂಜಿಸಲಾಗುವ ಗರ್ಭೋದಕಶಾಹಿ ವಿಷ್ಣುವೇ ಬ್ರಹ್ಮಾಂಡದ ಒಡೆಯ. ಈ ಬ್ರಹ್ಮಾಂಡದ ಒಡೆಯ ಗರ್ಭೋದಕಶಾಹಿ ವಿಷ್ಣು. ವೇದ ಮಂತ್ರಗಳು ಅವನಿಗೆ ಸಹಸ್ರ ಶಿರಗಳಿದೆ ಅಂತ ಹೇಳ್ತವೆ. ಸೊ ಅವನು ಐಹಿಕ ಪ್ರಕೃತಿಯ ಮಧ್ಯದಲ್ಲಿ ಇದ್ದರೂ ಕೂಡ ಅವನನ್ನು ಐಹಿಕ ಪ್ರಕೃತಿ ಮುಟ್ಟುವುದಿಲ್ಲ. ಇವನು ಐಹಿಕ ಪ್ರಕೃತಿಯ ಮಧ್ಯದಲ್ಲಿ ಇರ್ತಾನೆ, ಆದ್ರೆ ಐಹಿಕ ಪ್ರಕೃತಿ ಅವನಿಗೆ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿಷ್ಣುವಿನ 3ನೇ ಅವತಾರ ಅದು ಕ್ಷೀರೋದಕಶಾಹಿ ವಿಷ್ಣು. ಇದು ಕ್ಷೀರೋದಕಶಾಹಿ ವಿಷ್ಣು. ಆ ಅವತಾರವೂ ಕೂಡ ಸತ್ವಗುಣದ ಅವತಾರವೇ ಆಗಿದೆ. ಇವನು ಕೂಡ ಎಲ್ಲ ಜೀವಿಗಳ ಪರಮಾತ್ಮನು ಮತ್ತು ಇವನು ಬ್ರಹ್ಮಾಂಡದ ಕ್ಷೀರಸಾಗರದಲ್ಲಿ ವಾಸ ಮಾಡ್ತಾನೆ. ಈ ಬಗೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಪುರುಷ ಅವತಾರವನ್ನು ಕುರಿತು ವರ್ಣಿಸಿದರು. ಬಳಿಕ ಇವರು ಚೈತನ್ಯರು ಲೀಲಾ ಅವತಾರಗಳನ್ನ, ಗುಣ ಅವತಾರಗಳನ್ನ, ಆವೇಶ ಅವತಾರಗಳನ್ನ ಮತ್ತೆ ಎಲ್ಲ ಯುಗಾವತಾರ, ಮನ್ವಂತರ ಅವತಾರ ಎಲ್ಲವನ್ನು ಹೇಳಿದ್ದಾರೆ. ಇದು ತುಂಬಾ ಇದೆ. ಇದನ್ನ ನಾಳೆ ನಾನು ಕಂಟಿನ್ಯೂ ಮಾಡ್ತೇನೆ. ಹರೇ ಕೃಷ್ಣ. ಇದು ಒಂದು ಹರೇ ಕೃಷ್ಣ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳಿದ್ರೆ ಹೇಳ್ಬೋದು ಇದರಲ್ಲಿ. ಯಾಕೆಂತಂದ್ರೆ ಇದನ್ನ ನಾನು ಇವತ್ತು ಚಿತ್ರವನ್ನೇ ಪ್ರಧಾನವನ್ನಾಗಿ ಮಾಡ್ಕೊಂಡಿದ್ದೇನೆ. ಯಾಕೆಂದ್ರೆ ಇದಿಲ್ಲದೆ ಅರ್ಥ ಆಗೋದಿಲ್ಲ ಅಂತ ಅದನ್ನ ಮಾಡಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದು ಚಿತ್ರ ಹಾಕಿದ್ರಲ್ಲ ಸ್ಕ್ರೀನ್ ಅಲ್ಲಿ, ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡಕ್ ಆಗತ್ತ ಮಾತಾಜಿ? ಅದು ನಾನು ಹಾಕ್ತೇನೆ. ಅದು ಏನಾಗುತ್ತೆ ಗೊತ್ತಾ, ನನಗೆ ಈ ಚಿತ್ರದ ಕಂಪ್ಲೀಟ್ ಬರಲ್ಲ. ನಾನು ಯಾವ್ದೋ ಒಂದು ಸೈಟ್ ಇಂದ ತೆಗೆದೆ. ನಾನು ನಿಮಗೂ ಕೂಡ ಸಿಕ್ಕುತ್ತೆ, ಆ ಸೈಟಿಗೆ ಹೋದ್ರೆ ಸಿಕ್ಕುತ್ತೆ. ಮಾತಾಜಿ ಯಾವ್ದದು? ಅದು PDF ಕೃಷ್ಣಾಸ್ ಎಕ್ಸ್ಪ್ಯಾನ್ಷನ್ PDF ಅಂತ ಹಾಕಿ ಸಿಕ್ಕುತ್ತೆ.